जय गोपीजन वल्लभा गिरिवरधारी यशोदानंदन ब्रजजन रंजन यशोदानंदन ब्रजजन रंजन यमुना तीरावनचारि यमुना तीरावनचारि जय राधा माधव कुंज बिहारी जय राधा माधव कुंज बिहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम 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 हरे 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 कृष्ण कृष्ण हरे हरे राम राम हरे 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 कृष्ण कृष्ण हरे 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 राम राम हरे 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 कृष्ण 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 हरे 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 राम हरे हरे कृष्ण कृष्ण हरे 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 राम हरे कृष्ण 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 हरे 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 राम राम हरे 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 कृष्ण 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 हरे 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 राम हरे कृष्ण हरे राम हरे जय प्रभुपदा जय प्रभुपदा निताय गौर हरि बोल हरि बोल हरि बोल निताय गौर प्रेमानंदे हरि हरि बोल हरे कृष्ण प्रभु जी धन्यवाद हरे कृष्ण प्रभु जी धन्यवाद। ओम नमो भगवते वासुदेवाय। 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 ओम नमो भगवते भगवते वासुदेवाय। नारायणं नमस्कृत्य नारायणं नमस्कृत्य नरं चैव नरोत्तमं नरं चैव नरोत्तमं देवीं सरस्वतीं व्यासं देवीं सरस्वती सरस्वतीं व्यासं ततो जयमुदीरयेत्। ततो जयमुदीरयेत्। नष्टप्रायेषु अभद्रेषु नमस्तप्रायेषु नित्यं भागवत सेवया
नित्यं नित्यं भागवत सेवया भगवती उत्तमा श्लोके भगवती उत्तमश्लोके भक्तिर्भवति नैष्टिकी भक्तिर्भवति नैष्टिकी ಶ್ರೀಮದ್ಭಾಗವತ 4ನೇ ಸ್ಕಂದ 7ನೇ ಅಧ್ಯಾಯ ಶ್ಲೋಕ 35ರಿಂದ ಸಿದ್ಧ ಊಚುಃ ಸಿದ್ಧಾ ಊಚುಃ ಅಯಂ ತ್ವತ್ಕಥಾಮೃಷ್ಟಪೀಯೂಷನದ್ಯಾಂ ಅಯಂ ತ್ವತ್ಕಥಾಮೃಷ್ಟಪೀಯೂಷನದ್ಯಾಂ ಮನೋವಾರಣ ಕ್ಲೇಶದೆ ದಾವಾಗ್ನಿದಗ್ಧಃ ಮನೋವಾರಣ ಕ್ಲೇಶದಾವಾಗ್ನಿದಗ್ಧಃ ತೃಷಾರ್ಥೋ ಅವಗಾಢೋ ನ ಸಸ್ಮಾರದಾವಂ ತೃಷಾರ್ಥೋ ಅವಗಾಢೋ ಸಸ್ಮಾರದಾವಂ ನಿಷ್ಕ್ರಾಮತಿ ಬ್ರಹ್ಮ ಸಂಪನ್ನವನ್ನಃ ನ ನಿಷ್ಕಾಮತಿ ಬ್ರಹ್ಮ ಸಂಪನ್ನವನ್ನಃ ಸಿದ್ಧ ಊಚುಃ ಸಿದ್ಧಾ ಊಚುಃ ಅಯಂ ತ್ವತ್ಕಥಾಮೃಷ್ಟಪೀಯೂಷನದ್ಯಾಂ ಅಯಂ ತ್ವತ್ಕಥಾಮೃಷ್ಟಪೀಯೂಷನದ್ಯಾಂ ಮನೋವಾರಣಃ ಕ್ಲೇಶದಾವಾಗ್ನಿದಗ್ಧಃ ಮನೋವಾರಣ ಕ್ಲೇಶದಾವಾಗ್ನಿದಗ್ಧಃ ತೃಷಾರ್ಥೋ ಅವಗಾಢೋ ನ ಸಸ್ಮಾರದಾವಂ ತೃಷಾರ್ಥೋ ಅವಗಾಢೋ ನ ಸಸ್ಮಾರದಾವಂ ನ ನಿಷ್ಕ್ರಾಮತಿ ಬ್ರಹ್ಮ ಸಂಪನ್ನವನ್ನಃ ನ ನಿಷ್ಕಾಮತಿ ಬ್ರಹ್ಮ ಸಂಪನ್ನವನ್ನಃ ಭಕ್ತರು ಆದ್ಮೇಲೆ ಪ್ರಭುದಿ ಹರೇ ಕೃಷ್ಣ ಪ್ರಭುಜಿ ಸಿದ್ಧಾ ಊಚುಃ ಅಯಂ ತ್ವತ್ಕಥಾಮೃಷ್ಟಪೀಯೂಷ ನದ್ಯಾಂ ಮನೋವಾರಣ ಕ್ಲೇಶದಾವಾಗ್ನಿದಗ್ಧಃ ತೃಷಾರ್ಥೋ ಅವಗಾಢೋ ನ ಸಸ್ಮಾರದಾವಂ ನ ನಿಷ್ಕ್ರಾಮತಿ ಬ್ರಹ್ಮ ಸಂಪನ್ನವನ್ನಃ ಧನ್ಯವಾದಗಳು ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ ಅಯತ್ತತ್ಕಥಾಮೃಷ್ಟಪೀಯೂಷದದ್ಯಃ ನದ್ಯಾಂ ಮನೋವಾರಣ ಕ್ಲೇಶದಾವಾಗ್ನಿದಗ್ಧಃ ತೃಷಾರ್ಥೋ ಅವಗಡೋ ಸಂಸಾರದಾವಹಂ ನ ನಿಷ್ಕಾಮತಿ ಬ್ರಹ್ಮ ಸಂಪನ್ನವನ್ನಃ ಹರೇ ಕೃಷ್ಣ ಪ್ರಭುಜಿ ಪ್ರಭುಜಿ ಸಿದ್ಧ ಉವಾಚ ಅಯಂ ತತ್ಕಥಾಮೃಷ್ಟಪೀಯೂಷನದ್ಯಂ ಮನೋವಾರಣ ಕ್ಲೇಶದಾವಾಗ್ನಿದಗ್ಧಃ ತೋಷಾರ್ಥೋ ಅವಗಾಢೋ ನ ಸಸ್ಮಾರದಾವಂ ನಾನ್ ನಿಷ್ಕರ್ಮತಿ ಬ್ರಹ್ಮ ಸಂಪನ್ನವನ್ನಃ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ ಸಿದ್ಧ ಉವಾಚುಃ ಅಯಂ ತ್ವತ್ಕಥಾಮೃಷ್ಟಪೀಯೂಷನದ್ಯಾಂ ಮನೋವಾರಣ ಕ್ಲೇಶದಾವಾಗ್ನಿದಗ್ಧಃ ತೃಷಾರ್ಥೋ ಗಾಢೋ ನ ಸಂಸಾರದಾವಂ ನ ನಿಷ್ಕಾಮತಿ ಬ್ರಹ್ಮ ಸಂಪನ್ನವನ್ನಃ ಹರೇ ಕೃಷ್ಣ ಪ್ರಭುಜಿ ಧನ್ಯವಾದ ಹರೇ ಕೃಷ್ಣ ಗುರುಜಿ ಸಿದ್ಧ ಊಚುಃ ಅಯಂ ತ್ವತ್ಕಥಾಮೃಷ್ಟಪೀಯೂಷನದ್ಯಾಂ ಮನೋವಾರಣ ಕ್ಲೇಶದಾವಾಗ್ನಿದಗ್ಧಃ ತೃಷಾರ್ಥೋ ವಾವಗಾಢೋ ನ ಸಂಸ್ಮಾರಧಾವಂ ನ ನಿಷ್ಕ್ರಾಮತಿ ಬ್ರಹ್ಮ ಸಂಪನ್ನವನ್ನಃ ಧನ್ಯವಾದಗಳು ಗುರುಜಿ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ಸಿದ್ಧಾವೂಚುಃ ಅಯಂ ಮಾಮೃಷ್ಟಪೀಯೂಷನದ್ಯಾಂ ಮನೋವಾರಣಃ ಕ್ಲೇಶದಾವಾಗ್ನಿದಗ್ಧಃ ತೃಷೋತೋ ವಾಗಾಢೋ ನ ಸಸ್ಮಾರದಾವಂ ನ ನಿಷ್ಕ್ರಾಮತಿ ಬ್ರಹ್ಮ ಸಂಪನ್ನವನ್ನಃ ಹರೇ ಕೃಷ್ಣ ಪ್ರಭುಜಿ
ಸಿದ್ಧಾಹ ಸಿದ್ಧಾಹ ಸಿದ್ಧರು. ಸಿದ್ಧರು. ಊಚುಹು 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 ಸ್ತುತಿಸಿದರು. 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 ಅಯಂ ಅಯಂ ಈ ಈ ತ್ವತ್ಕಥಾ 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 ನಿನ್ನ ಲೀಲೆಗಳ. ನಿನ್ನ ನಿನ್ನ ಲೀಲೆಗಳು. ಲೀಲೆಗಳ ಪೃಷ್ಠ ಮೃಷ್ಟ ಶುದ್ಧವಾದ. ಶುದ್ಧವಾದ. ಶುದ್ಧವಾದ ಪೀಯೂಷ 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 ಅಮೃತದ. ಅಮೃತದ ನದ್ಯಾಂ ನದ್ಯಾಂ ನದಿಯಲ್ಲಿ. ನದಿಯಲ್ಲಿ. ನದಿಯಲ್ಲಿ ಮನಃ 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 ಮನಸ್ಸಿನ. ಮನಸ್ಸಿನ ವಾರಣಃ ವಾರಣಃ ಆನೆಯು. ಆನೆಯು. ಆನೆಯು ಕ್ಲೇಶ 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 ಕಷ್ಟಗಳ. ಕಷ್ಟಗಳ ದಾವ ಅಗ್ನಿ ದಾವ ದಾವ ಅಗ್ನಿ ಕಾಡ್ಗಿಚ್ಚಿನಿಂದ. ಕಾಡ್ಗಿಚ್ಚಿನಿಂದ ದಗ್ಧಃ ದಗ್ಧಃ ಸುಡಲ್ಪಟ್ಟು. ಸುಡಲ್ಪಟ್ಟು ತೃಷಾ ಕೃಷ ಬಾಯಾರಿಕೆಯಿಂದ. ಬಾಯಾರಿಕೆಯಿಂದ ಆರ್ತಃ ಆರ್ತಃ ದುಃಖಿತನಾಗಿ. ದುಃಖಿತನಾಗಿ ಅವಗಾಢಃ ಅವಗಾಢ ಮುಳುಗಲ್ಪಟ್ಟು. ಮುಳುಗಲ್ಪಟ್ಟು ಪಟ್ಟು ನ ಸಸ್ಮಾರ ನ ಸಸ್ಮಾರ ಜ್ಞಾಪಿಸಿಕೊಳ್ಳುವುದಿಲ್ಲ. ಜ್ಞಾಪಿಸಿಕೊಳ್ಳುವುದಿಲ್ಲ. ದಾವಂ 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 ಕಾಡ್ಗಿಚ್ಚು 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 ಅಥವಾ ಕ್ಲೇಶಗಳನ್ನು. ಅಥವಾ ಅಥವಾ ಕ್ಲೇಶಗಳನ್ನು. ಕ್ಲೇಶಗಳನ್ನು ನ ನಿಷ್ಕ್ರಾಮತಿ ನ ನಿಷ್ಕ್ರಾಮತಿ ಹೊರ ಬರುವುದಿಲ್ಲ. ಹೊರಬರುವುದಿಲ್ಲ. ಬ್ರಹ್ಮ ಬ್ರಹ್ಮ ಪರತರನಲ್ಲಿ. ಪರತರನಲ್ಲಿ ಸಂಪನ್ನವತ್ ಸಂಪನ್ನವತ್ ಲೀನವಾದಂತೆ. ಲೀನವಾದಂತೆ ನಹ ನಹ ನಮ್ಮ. ನಮ್ಮ. ಸಿದ್ಧರು ಪ್ರಾರ್ಥಿಸಿದರು. ಕಾಡುಗಿಚ್ಚಿಗೆ ಸಿಕ್ಕಿ ತುಂಬಿ ಯಾತನೆ ಪಟ್ಟ ಆನೆಯು ನದಿಯ ನೀರನ್ನು ಹೊಕ್ಕೊಡನೆಯೇ ತನ್ನೆಲ್ಲ ನೋವುಗಳನ್ನು ಮರೆತು ಬಿಡುವ ಹಾಗೆ, ಪರಮಪ್ರಭುವೇ, ನಮ್ಮ ಮನಸ್ಸುಗಳು ಯಾವಾಗಲೂ ನಿನ್ನ ದಿವ್ಯ ಲೀಲೆಗಳೆಂಬ ಅಮೃತ ಪ್ರವಾಹದಲ್ಲಿ ಮುಳುಗುತ್ತವೆ. ಆ ದಿವ್ಯಾನಂದವನ್ನು ಬಿಟ್ಟು ಬರಲು ನಾ ಎಂದಿಗೂ ಬಯಸುವುದಿಲ್ಲ. ಅದು ಪರಬ್ರಹ್ಮದಲ್ಲಿ ಲೀನವಾಗುವಂತಹುದೇ ಆನಂದವಾಗಿದೆ. ಸಿದ್ಧರು ಪ್ರಾರ್ಥಿಸಿದರು. ಸಿದ್ಧರು ಪ್ರಾರ್ಥಿಸಿದರು. ಕಾಡುಗಿಚ್ಚಿಗೆ ಸಿಕ್ಕಿ ಕಾಡುಗಿಚ್ಚಿಗೆ ಸಿಕ್ಕಿ ತುಂಬಾ ಯಾತನೆ ಪಟ್ಟ ಆನೆಯು ತುಂಬಾ ಯಾತನೆ ಪಟ್ಟ ಆನೆಯು ನದಿಯ ನೀರನ್ನು ಹೊಕ್ಕೊಡನೆಯೇ ನದಿಯ ನೀರನ್ನು ಹೊಕ್ಕೊಡನೆಯೇ ತನ್ನೆಲ್ಲ ನೋವುಗಳನ್ನು ಮರೆತು ಬಿಡುವ ಹಾಗೆ, ತನ್ನೆಲ್ಲ ನೋವುಗಳನ್ನು ಮರೆತು ಬಿಡುವ ಹಾಗೆ, ಪರಮಪ್ರಭುವೇ, ಪರಮಪ್ರಭುವೇ, ನಮ್ಮ ಮನಸ್ಸುಗಳು ಯಾವಾಗಲೂ ನಿನ್ನ ದಿವ್ಯ ಲೀಲೆಗಳೆಂಬ ಅಮೃತ ಪ್ರವಾಹದಲ್ಲಿ ಮುಳುಗುತ್ತವೆ. ಅಮೃತ ಪ್ರವಾಹದಲ್ಲಿ ಮುಳುಗುತ್ತವೆ. ಆ ದಿವ್ಯಾನಂದವನ್ನು ಬಿಟ್ಟು ಬರಲು ಎಂದಿಗೂ ಬಯಸುವುದಿಲ್ಲ. ಅದು ಪರಬ್ರಹ್ಮದಲ್ಲೇ ಲೀನವಾಗುವಂತಹುದೇ ಆನಂದವಾಗಿದೆ. ಯಾರೊತ್ತೀರಾ ಭಾವಾರ್ಥ ಇವತ್ತು? ಹರೇ ಕೃಷ್ಣ ಪ್ರಭು. ಓದಿ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇದು ಸಿದ್ಧಲೋಕ ನಿವಾಸಿಗಳ ಮಾತು. ಅಲ್ಲಿ 8 ಬಗೆಯ ಭೌತಿಕ ಸಿದ್ಧಿಗಳು ಸಂಪೂರ್ಣವಾಗಿರುತ್ತವೆ. ಸಿದ್ಧಲೋಕ ನಿವಾಸಿಗಳಿಗೆ 8 ಬಗೆಯ ಯೋಗ ಸಿದ್ಧಿಗಳ ಮೇಲೆ ಪೂರ್ಣ ನಿಯಂತ್ರಣದಲ್ಲಿರುತ್ತದೆ. ಆದರೆ ಅವರ ಹೇಳಿಕೆಯಿಂದ ಅವರು ಶುದ್ಧ ಭಕ್ತರೆಂಬಂತೆ ತೋರುತ್ತದೆ. ಭಗವಂತನ ಲೀಲಾ ವಿನೋದಗಳನ್ನು ಆಲಿಸುವ ಅಮೃತದ ಪ್ರವಾಹದಲ್ಲಿ ಅವರು ನಿರಂತರವೂ ಮುಳುಗಿರುತ್ತಾರೆ. ಪ್ರಭುವಿನ ಲೀಲೆಗಳನ್ನು ಆಲಿಸುವುದನ್ನು ಕೃಷ್ಣ ಕಥಾ ಎಂದು ಕರೆಯಲಾಗುತ್ತದೆ. ಇದೇ ಬಗೆಯ ಪ್ರಹ್ಲಾದ ಮಹಾರಾಜನ ಮಾತೊಂದಿದೆ. ಭಗವಂತನ ಲೀಲಾ ವಿನೋದಗಳನ್ನು ವರ್ಣಿಸುವ ಅಮೃತ ಸಾಗರದಲ್ಲಿ ಮುಳುಗಿದವರು ಮುಕ್ತರಾಗಿರುತ್ತಾರೆ. ಅವರಿಗೆ ಭೌತ ಜೀವನದ ಹೆದರಿಕೆ ಇಲ್ಲ. ಮತ್ತು ಪ್ರಹ್ಲಾದನು ಹೇಳುತ್ತಾನೆ, ಸಾಮಾನ್ಯ ಮನುಷ್ಯನ ಮನಸ್ಸು ಕಳವಳಗಳಿಂದ ತುಂಬಿ ಹೋಗಿರುತ್ತದೆ.
ಇಲ್ಲಿ ಕೊಟ್ಟಿರುವ ನಿದರ್ಶನ ಆನೆಯದು. ಕಾಡುಗಿಚ್ಚಿಗೆ ಸಿಕ್ಕಿ ಬಹಳವಾಗಿ ಸಂಕಟಪಟ್ಟಿರುವ ಆನೆಯು ಪರಿಹಾರಕ್ಕಾಗಿ ನದಿಯ ನೀರನ್ನು ಪ್ರವೇಶಿಸುವ ಹಾಗೆ ಎಂದು ಹೇಳಿದ್ದಾರೆ. ಈ ಪ್ರಾಪಂಚಿಕ ಜೀವನವೆಂಬ ಕಾಡುಗಿಚ್ಚಿಗೆ ಸಿಕ್ಕಿ ನರಳುತ್ತಿರುವವರು ಭಗವನ್ಮಹಿಮಾ ವರ್ಣನೆ ಎಂಬ ಅಮೃತ ಹೊಳೆಯೊಳಗೆ ಪ್ರವೇಶಿಸಿದರೆ ಪ್ರಾಪಂಚಿಕತೆಯ ಯಾತನೆಗಳೆಲ್ಲವನ್ನೂ ಮರೆಯುತ್ತಾರೆ. ಯಜ್ಞಗಳನ್ನು ಮಾಡುವುದು, ಸಂಕಲ್ಪಗಳನ್ನು ಪಡೆಯುವುದು ಮೊದಲಾದ ಕಾಮ್ಯ ಕರ್ಮಗಳನ್ನು ಸಿದ್ಧರು ಲೆಕ್ಕಿಸುವುದಿಲ್ಲ. ಅವರು ಕೇವಲ ಭಗವಂತನ ಲೀಲೆ ಮಹಿಮೆಗಳನ್ನು ಕುರಿತ ದಿವ್ಯವಾದ ಮಾತುಕತೆಗಳಲ್ಲಿ ಮಗ್ನರಾಗಿರುತ್ತಾರೆ. ಅದು ಅವರಿಗೆ ಸಂಪೂರ್ಣ ಸಂತೋಷವನ್ನು ನೀಡುತ್ತದೆ. ಪಾಪ ಅಥವಾ ಪುಣ್ಯ ಕಾರ್ಯಗಳ ಗೊಡವೆಯೇ ಅವರಿಗಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲೇ ಸದಾ ನೆಲೆಗೊಂಡವರು ಪಾಪ ಪುಣ್ಯ ಕರ್ಮಗಳನ್ನಾಗಲಿ ಯಜ್ಞಗಳನ್ನಾಗಲಿ ಮಾಡುವ ಅಗತ್ಯವೇ ಇಲ್ಲ. ಕೃಷ್ಣ ಪ್ರಜ್ಞೆಯು ಸ್ವಯಂ ಪರಿಪೂರ್ಣವಾಗಿದೆ, ಏಕೆಂದರೆ ವೇದಶಾಸ್ತ್ರಗಳಲ್ಲಿ ಪ್ರಶಂಸಿಸಿರುವ ಎಲ್ಲಾ ಪ್ರಕ್ರಿಯೆಗಳು ಅದರಲ್ಲಿ ಅಡಕವಾಗಿವೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಓಂ ಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಿದ್ಧ ಊಚುಃ ಅಯಂ ತ್ವತ್ಕಥಾಮೃಷ್ಟ ಪೀಯೂಷ ನದ್ಯಾ ಮನೋವಾರಣಃ ಕ್ಲೇಶಧಾವಾಗ್ನಿದಗ್ಧಃ ತ್ರಿಷಾರ್ಥೋ ಅವಘಾಡೋ ನ ಸಸ್ಮಾರ ಧಾವಂ ನ ನಿಷ್ಕ್ರಾಮತಿ ಬ್ರಹ್ಮ ಸಂಪನ್ನವನ್ ನಃ. ಸಿದ್ಧರು ಪ್ರಾರ್ಥಿಸಿದರು, ಕಾಡುಗಿಚ್ಚಿಗೆ ಸಿಕ್ಕಿ ತುಂಬಾ ಯಾತನೆ ಪಟ್ಟ ಆನೆಯು ನದಿಯ ನೀರನ್ನು ಹೊಕ್ಕೊಡನೆ ತನ್ನೆಲ್ಲ ನೋವುಗಳನ್ನು ಮರೆತು ಬಿಡುವ ಹಾಗೆ. ಪರಮಪ್ರಭುವೇ, ನಮ್ಮ ಮನಸ್ಸುಗಳು ಯಾವಾಗಲೂ ನಿನ್ನ ದಿವ್ಯ ಲೀಲೆಗಳೆಂಬ ಅಮೃತ ಪ್ರವಾಹದಲ್ಲಿ ಮುಳುಗುತ್ತವೆ. ಆ ದಿವ್ಯಾನಂದವನ್ನು ಬಿಟ್ಟು ಬರಲು ಎಂದಿಗೂ ಬಯಸುವುದಿಲ್ಲ. ಅದು ಪರಬ್ರಹ್ಮದಲ್ಲಿ ಲೀನವಾಗುವಂತಹುದೇ ಆನಂದವಾಗಿದೆ. ಸೊ ಭಗವಾನ್ ವಿಷ್ಣು ನಾರಾಯಣ ಆ ದಕ್ಷಯಜ್ಞದಲ್ಲಿ ಅವರಿಗೆ ಇವತ್ತೀಗ ಸಿದ್ಧ ಲೋಕದಲ್ಲಿ ಅದರ ನಿವಾಸಿಗಳು ಸಿದ್ಧ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯದತಿ ಸಿದ್ಧಯೇ ಯಸ್ತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸಿದ್ಧ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ಸಿದ್ಧ. ಸೊ ಇಲ್ಲಿ ಸಿದ್ಧರು ವಿಶೇಷವಾಗಿ ಅವರ ಲಕ್ಷಣಗಳು ಹೇಳ್ತಾ ಇರೋದು 8 ಯೋಗಾಭ್ಯಾಸದ ಸಿದ್ಧಿಗಳು ಅಂತ ಹೇಳ್ತಾರೆ. ಅಣಿಮ, ಮಹಿಮ, ಲಘಿಮ, ಇಶಿತ, ವಶಿತ, ಪ್ರಾಕಾಮ್ಯ, ಕಾಮ್ಯವಾಸಿತ. ಸೊ 8 ಸಿದ್ಧಿಗಳು ಬರುತ್ತದು. ಸೊ ತುಂಬಾ ಚಿಕ್ಕದಾಗೋದು ಅಣಿಮ. ಸೊ ಅವರ ದೇಹ ಗಾತ್ರವನ್ನು ಅವರು ಚಿಕ್ಕದಾಗಿ ಮಾಡ್ಕೊಳ್ಬೋದು. ಚಿಕ್ಕದಾಗಿ ಮಾಡ್ಬಿಟ್ಟು ಅವರು ಇವಾಗ ಕೇಳ್ತೀವಲ್ಲ ಅಂಜನೇಯ, ಹನುಮಾನ್, ಶುದ್ಧ ಭಕ್ತರು ಅವರು ಕೂಡ ಆಗಿತ್ತು ಅವ್ರಿಗೆ ಆ ತರ ಅಂತ. ಸೊ ಅವರು ಆ ರೀತಿಯ ಒಂದು ಚಿಕ್ಕದಾಗೋ ರೂಪ, ಇಲ್ಲಾಂದ್ರೆ ಮಹಿಮ ತುಂಬಾ ದೊಡ್ಡ ಗಾತ್ರದ ರೂಪ ಸ್ವೀಕರಿಸೋದ್ರ ಕೇಳ್ತೇವೆ. ಸೊ ಈ ತರ ಯೋಗ ಸಿದ್ಧರ ಹತ್ರ ಇದು ಸಹಜವಾಗಿ ಆ ಲೋಕದಲ್ಲಿ ಅವರು ಹಿಂದೆ ಜನ್ಮದಲ್ಲೋ ಅವರು ಅಭ್ಯಾಸ ಮಾಡಿ ಅವ್ರಾಗ್ಲೇ ಪರಿಪೂರ್ಣ ಅದನ್ನ ಪಡೆದಿದ್ದಾರೆ. ಅವರು ಅಲ್ಲಿ ಸಿದ್ಧ ಲೋಕದಲ್ಲಿ ಹುಟ್ಟಿದ್ದೆ ಅಂತ ಹೇಳ್ತಾರೆ. ಅವ್ರಿಗೆ ಈ ಸಿದ್ಧಿಗಳು ಹಾಗೆ ಬಂದ್ಬಿಡುತ್ತೆ. ಈ ಲೋಕದಲ್ಲಿ ನಾವು ಭೂಲೋಕದಲ್ಲಿ ಪಡಿಬಹುದು ಇದನ್ನ. ಈ ಯೋಗಾಭ್ಯಾಸ, ಅಷ್ಟಾಂಗ ಯೋಗ, ಧ್ಯಾನ ಯೋಗ ಪ್ರಕ್ರಿಯೆಯಲ್ಲಿ ಈ ಸಿದ್ಧಿಗಳು ಪ್ರಾಪ್ತಿಯಾಗತ್ತೆ. ಆದ್ರೆ ಅದರ ಉದ್ದೇಶ ಅದಲ್ಲ. ಆದ್ರೆ ಒಮ್ಮೊಮ್ಮೆ
ಅದನ್ನು ಪಡೆದ ಮೇಲೆ ಅದರ ಅಭ್ಯಾಸ ಮಾಡ್ತಾ ಇರೋ ವ್ಯಕ್ತಿಗಳು ಅಲ್ಲೇ ಸಿಕ್ಕಿ ಬೀಳ್ತಾರೆ. ಅದೇ ಪರಿಪೂರ್ಣತೆ ಅನ್ಕೊಳ್ತಾರೆ. ಇಲ್ಲ, ಅದು ಪರಿಪೂರ್ಣತೆ ಅಲ್ಲ. ಇಲ್ಲಿ ಸಿದ್ಧರು ನಾವು ನೋಡ್ತಾ ಇರೋದು ಎಲ್ಲ ಸಿದ್ಧಿಗಳು ಇಟ್ಕೊಂಡು ಕೂಡ ಅವರು ಭಗವಂತನ ಭಕ್ತಿಯಲ್ಲಿ ತೊಡಗಿದ್ದಾರೆ. ಕಥಾಮೃಷ್ಟ, ಭಗವಂತನ ಪೀಯೂಷ ಕಥಾಮೃಷ್ಟ ಹೇಳ್ತಾರೆ. ನಾವು ಸದಾ ಇನ್ನ ಕತೆ, ಕೃಷ್ಣ ಕಥೆಯಲ್ಲಿ ನಾವು ಶ್ರವಣ ಮಾಡೋದ್ರಲ್ಲಿ ನಾವು ಮಗ್ನವಾಗಿದ್ದೇವೆ. ಸಿದ್ಧರು, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಉದಾಹರಣೆಗೆ ಇದೀಗ ಬ್ರಿಟಿಷ್ ಕಾಲದಲ್ಲೂ ಯಾರೋ ಒಬ್ಬರು ತೈಲೊಂಗಿ ಬಾಬಾ ಅಂತ ಯಾರೋ ಅಂತೆ, ಕಾಶಿ ವಾರಣಾಸಿಯಲ್ಲಿ ಅವರನ್ನು ಬಹಳ ಬಾರಿ ಬ್ರಿಟಿಷ್ ಸರ್ಕಾರ ಆಗ 150 ವರ್ಷ ಕಾಲದ ಹಿಂದೆ ಅವ್ರನ್ನ ಸೆರೆ ಹಿಡಿದು ಜೈಲಲ್ಲಿ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಆ ಯೋಗಿ ಯೋಗಿಯಾಗಿ ಅವರ ಅಭ್ಯಾಸದಲ್ಲಿ ಮತ್ತೆ ಅವರು ಒಂದೇನು ವಸ್ತ್ರವಿಲ್ಲದೆ ಒಂದು ನಗ್ನವಾಗಿ ಆಗಿರ್ತಾ ಇದ್ರು. ಏನೇನೋ ಕಂಪ್ಲೇಂಟ್ ಏನೋ ಜನರಿಂದ ಇನ್ನೊಂದರಿಂದ, ಇವರು ಇದು ಯಾವ ರೀತಿಯ ಇದು ವ್ಯವಹಾರ ಅಂತ ಅವ್ರನ್ನ ಎಷ್ಟು ಸಲ ಅವ್ರನ್ನ ಜೈಲೊಳಗೆ ಹಾಕಿದ್ರು ಆ ವ್ಯಕ್ತಿ ಮತ್ತೆ ಜೈಲ್ತಾರೆ. ಈ ತರ ಏನೋ ಸಿದ್ಧಿ, ಅಣಿಮಾ ಸಿದ್ಧಿ ಹೇಳ್ತಾರೆ. ಅಣಿಮಾ ಅಂದ್ರೆ ಚಿಕ್ಕದಾಗ್ಬೋದು, ಅವ್ರು ಎಲ್ಲೋ ಒಂದು ಚಿಕ್ಕ ಗೋಡೆ, ಎಲ್ಲೋ ಒಂದು ಬಾಗಿಲು ತೂತಿದ್ರು ಅದನ್ನ ಹೊರಗೆ ಬಂದ್ಬಿಡ್ತಾರೆ, ಅಣಿಮಾ ಸಿದ್ಧಿ. ಇಲ್ಲ ಅಂದ್ರೆ ಅವ್ರು ಹೇಳೋದು, ಪ್ರಭುಪಾದರು ಹೇಳೋ ಒಂದು ಯಾರದು ಅವ್ರ ಮನೆಗೆ ಅವ್ರ ತಂದೆ ಬಹಳ ಸಾಧು ಸಂತರನ್ನ ಕರೆಸ್ತಾ ಇದ್ರು. ಸೊ ಆಗ ಒಬ್ಬರು ಯಾರೋ ಅವ್ರು ಹೇಳಿದ್ದು, ನಮ್ಮ ಗುರು ಒಮ್ಮೆ ನಮಗೆಲ್ಲ ಹೇಳಿದ್ದು, ಏನ್ ತಿನ್ಬೇಕು ಅಂತ ನಿಮ್ಗೆ ಆಸೆ, ಏನ್ ತಿನ್ಬೇಕು ಅಂತ ಆಸೆ ಅಂದ್ರೆ ನಮಗೆ ಕಾಬೂಲ್ ಪ್ರದೇಶದಲ್ಲಿ ಆಗುವ ಏನದು ಪೊಮೊಗ್ರನೇಟ್ ಏನ್ ಹೇಳ್ತೀವಿ ಕನ್ನಡದಲ್ಲಿ, ಅನಾರ್ ಏನ್ ಹೇಳ್ತೀವಿ ಅದನ್ನ, ದಾಳಿಂಬೆ. ಮಾತಾಜಿ ದಾಳಿಂಬೆ. ಸೊ ದಾಳಿಂಬೆ, ಸೊ ಅದ್ರ ದಾಳಿಂಬೆ ತುಂಬಾ ಫೇಮಸ್, ತುಂಬಾ ರುಚಿಕರವಾಗಿ ನಮ್ಗೆ ಬೇಕು. ಸೊ ಹೇಳ್ತಾರೋ ತಕ್ಷಣವೇ ಅವರ ಗುರುಗಳು, ಅವ್ರ ಯೋಗ ಗುರುಗಳು ಅವರಲ್ಲಿ ಕೈ ಹಾಕಿ ಅಲ್ಲಿಂದ ಎಲ್ಲ ಶಿಷ್ಯರು ಅಲ್ಲಿದ್ದವ್ರಿಗೆ ಕೊಟ್ಬಿಟ್ರು. ಈ ತರ ಎಲ್ಲ ಸಿದ್ಧಿಗಳೆಲ್ಲ ಕೇಳ್ತೇವೆ ಅಂತ ಈ ತರ. ಮತ್ತೆ ಹೇಳ್ತಾರೆ ಅವರು ಒಂದು ಇವಾಗ 4 ಚಾರ್ಧಾಮ್ ಅಂತ ಏನ್ ಹೇಳ್ತೇವೆ, ರಾಮೇಶ್ವರ, ಪ್ರಯಾಗ್, ದ್ವಾರಕಾ, ಈ ತರ ಎಲ್ಲ. ಸೊ ಅವರು ಒಂದು ನೀರಿನಲ್ಲಿ ಅಲ್ಲಿ ಮುಳುಗಿದ್ರೆ ಇನ್ನೊಂದು ನೀರಲ್ಲಿ ಹೇಳ್ಬೋದಂತೆ. ಈ ತರ ಕನೆಕ್ಷನ್ಸ್ ಎಲ್ಲ ಇದೆ. ಅಲಹಾಬಾದ್, ಪ್ರಯಾಗ್ನಲ್ಲಿ ಅವ್ರು ಮುಳುಗಿದ್ರೆ ಅಲ್ಲಿ ರಾಮೇಶ್ವರ ಹೇಳ್ಬೋದು. ಅಂದ್ರೆ ಎಲ್ಲ ನದಿಗಳಲ್ಲೂ ಅವರು ಪ್ರತಿನಿತ್ಯ ಎಲ್ಲ ಕಡೆ ಸ್ನಾನ ಮಾಡ್ತಾರೆ. 4 ಆ ತರ ಒಂದು ಯೋಗ ಸಿದ್ಧಿಯಲ್ಲಿ ಅವ್ರಿಗೆ ಶಕ್ತಿ ಇದೆ. ಇದು ಬಹಳ ಕಡಿಮೆ ಈಗ ನೋಡೋದು ನಾವು ಕಲಿಯುಗದಲ್ಲಿ, ಇದು ಬಹಳ ಕಡಿಮೆ. ಬಹಳ ಜನ ಇದರಲ್ಲಿ ನಕಲಿನೇ ಇರ್ತಾರೆ ಕಲಿಯುಗದಲ್ಲಿ. ಎಲ್ಲಾ ಇದರಲ್ಲೂ ಕೂಡ ಹೆಚ್ಚು ಅಸಲಿಗಿಂತ ನಕಲಿನೇ ಕಲಿಯುಗದಲ್ಲಿ. ನಮ್ಮ ಪ್ರಭುಗಳೇ ಯಾವಾಗಲೂ ಒಂದ್ಸಲ ಹೇಳ್ತಾರೆ ಅವರ ಅನುಭವದಲ್ಲಿ, ಯಾಕಂದ್ರೆ ಪ್ರಭುಪಾದರು ಹೇಳ್ತಾರೆ, ಇದ್ದಾರೆ ಈಗಲೂ ಕೂಡ ಹಿಮಾಲಯದಲ್ಲಿ ಸ್ವಲ್ಪ ಯೋಗಿಗಳಿದ್ದಾರೆ, ಅವರು 300-400 ವಯಸ್ಸಾದವರು ತೀವ್ರ ತಪಸ್ಸೆ ಮಾಡ್ತಾ ಇದ್ದಾರೆ, ಪ್ರಾಮಾಣಿಕದ ವ್ಯಕ್ತಿಗಳಿದ್ದಾರೆ, ಇಲ್ಲ ಅಂತಲ್ಲ. ಸೊ ಈ ತರ ಕುಂಭಮೇಳ ಈ ತರ ಸಮಯದಲ್ಲ ಬಹಳ ಜನ ಬರ್ತಾ ಇರೋದಿಲ್ಲ. ಸೊ ಯಾರೋ ಒಬ್ಬರಿಗೆ ಅವ್ರಿಗೆ ಯಾರೋ ಪ್ರಶ್ನಿಸಿದಾಗ, ನಿಮ್ಮ ವಯಸ್ಸೆಷ್ಟು ಅಂತ ಹೇಳಿದರೆ ಅವ್ರು ಹೇಳಿದ್ದು, ನಾನು ಪುಟ್ಟ ಬಾಲಕನಾಗಿದ್ದಾಗ ಆಗ ಸೀತಾ ಸ್ವಯಂವರ, ಸೀತಾದೇವಿ ಸ್ವಯಂವರ ಅಂದ್ರೆ ತ್ರೇತಾಯುಗ, ಲಕ್ಷ ವರ್ಷಗಳು. ಸೊ ಈ ರೀತಿಯ ಯೋಗಿಗಳು ಈ ತರ ಕೂಡ ಹೇಳೋದಿದೆ. ಅಂದ್ರೆ ಜನರು ಈ ತರ ಜನರ ಒಂದು ನಂಬಿಕೆಯನ್ನು ಒಂದು ಇನ್ನೊಂದು ರೀತಿಯಲ್ಲಿ ಅವರು ತಗೊಳ್ಳೋದು, ಅಡ್ವಾಂಟೇಜ್ ತಗೊಳ್ಳೋದು. ಸೊ ಇಲ್ಲ, ಇರ್ಬೋದು, ಯೋಗಿಗಳು ಇದ್ದಾರೆ, ಒಬ್ಬೊಬ್ಬರು ಪ್ರಾಮಾಣಿಕರು, ತುಂಬಾ ವರ್ಷಗಳಿರೋರು, ಆಶ್ವಾಸಗಳನ್ನು ನಿಲ್ಲಿಸೋದ್ರಿಂದ ಅವ್ರಿಗೆ ಆ ತರ ಒಂದು ಇದು ಜೀವ ದೊಡ್ಡದಾಗುತ್ತೆ. ಆದ್ರೆ ಸಾಮಾನ್ಯವಾಗಿ ಇಲ್ಲ ಕಲಿಯುಗದಲ್ಲಿ ತರ ಆ ತರ ಬೊಗಳೇನೆ. ಸೊ ಎಷ್ಟಿದ್ರು ಒಂದ್ ಕಡೆ ಹೇಳ್ತಾರೆ ಪ್ರಭುಪಾದ ಇನ್ನೊಂದು ಇದು ಹೇಳ್ತಾರೆ, ಏನ್ ಹೇಳ್ತಾರೆ, ಅವ್ರ ಗುರುಗಳು ಕೊಟ್ಟಿದ್ದ ಉದಾಹರಣೆ, ಗುರುಗಳು ಪ್ರಭುಪಾದ ಕೊಟ್ಟರು. ಒಬ್ಬ ಹುಡುಗ, ಒಬ್ಬ ಬಾಲಕ ತನ್ನ ಊರು ಬಿಟ್ಟು ಹೊರಗೆ ಹೋಗ್ತಾರೆ, ಮತ್ತೆ ಎಲ್ಲೋ ಯೋಗಿಗಳ ಮಧ್ಯೆ ಇರ್ತಾರೆ, ತುಂಬಾ ವರ್ಷಗಳ ನಂತರ ಬರ್ತಾರೆ. ಸೊ ಎಲ್ಲ ಊರಿನ ಜನರಿಗೆ ಕುತೂಹಲ, ನಮ್ಮ ಊರಿನವ ಒಬ್ಬ ತುಂಬಾ ದೊಡ್ಡ ಯೋಗಿಗಳ ಮಧ್ಯೆ ಜೀವನವನ್ನು ಎಷ್ಟೋ ವರ್ಷಗಳ ಕಾಲ ಕಳೆದ್ರು, ಏನು ಅವರ ಸಾಧನೆಗಳು, ಏನ್ ಕಲ್ತ್ಕೊಂಡ್ರು. ಸೊ ಅವ್ರು ಕೇಳಿದ್ರೆ ಆ ಹುಡುಗ ಹೇಳಿದಂತೆ, ಆ ಯುವಕ, ನಾನು ತೋರಿಸ್ತೀನಿ, ಎಲ್ಲರೂ ನಾಳೆ ಬಂದ್ಬಿಡಿ, ನಾಳೆ ಬೆಳಿಗ್ಗೆ ನಮ್ಮ ಊರಿನ ಅಲ್ಲಿ ಸರೋವರ ಇದೆ ಅಲ್ಲ, ಸರೋವರ ನೀರು, ನದಿನೋ,
ಸೊ ಅಲ್ಲಿ ಎಲ್ಲರೂ ಬಂದ್ಬಿಡಿ, ಎಲ್ಲ ಊರಿನವರೆಲ್ಲ ನಾನು ತೋರಿಸ್ತೀನಿ ನಾನು ಏನ್ ಕಲಿತೆ ನಾನು ಯೋಗಿಗಳ ಸಂಗತಿ. ಸೊ ಮತ್ತೆ ಅಲ್ಲಿ ಎಲ್ಲರೂ ಸೇರ್ತಾರೆ, ಊರಿನ ಜನರೆಲ್ಲರೂ. ಮತ್ತೆ ಈ ವ್ಯಕ್ತಿ ಏನ್ ಮಾಡ್ತಾನಂತೆ, ಅವನು ಆ ನೀರಿನ ಮೇಲೆ ನಡೆದುಕೊಂಡು ಹೋಗ್ತಾನೆ. ಸೊ ಲಗಿಮ ಅಂದ್ರೆ ಅವರು ತುಂಬಾ ಇದು ಕೂಡ ಆಗ್ಬೋದು, ಏನು ಭಾರವಿಲ್ಲದೆ ತೂಕವಿಲ್ಲದೆ ಆಗ್ಬಿಡ್ಬೋದು, ಅಲ್ಲಿ ಗಾಳಿಯಲ್ಲಿ ಕೂಡ ಹಾರೋಗ್ಬಿಡ್ಬೋದು. ಸೊ ಇದೆಲ್ಲ ಇದೆ ಸ್ಥಿತಿ. ಸೊ ಈ ರೀತಿ ಅವ್ರು ತೋರಿಸಿದ್ದು ನೋಡಿ, ನಾನು ಇದು ಕಲ್ತದ್ದು ಈ ದಡದಿಂದ ಆ ದಡಕ್ಕೆ ಅಲ್ಲಿ ನಡ್ಕೊಂಡು ಹೋಗುದು, ಅಲ್ಲಿಂದ ಇಲ್ಲಿ ನಡ್ಕೊಬೋದು. ಸೊ ಎಲ್ಲರೂ ಅಚ್ಚರಿ ಜನರು, ತುಂಬಾ ದೊಡ್ಡ ಸಾಧನೆ ಮಾಡ್ಬಿಟ್ರು ನಮ್ಮ ಊರಿನ ಈ ಒಬ್ಬ ಸಾಮಾನ್ಯ ಹುಡುಗ ಈ ತರ ಮಾಡ್ಬಿಟ್ರು. ಸೊ ಅದರಲ್ಲಿ ಒಬ್ಬ ಬುದ್ಧಿವಂತ ಹಿರಿಯ ಅನುಭವದ ಯಾರೋ ಒಬ್ರು ಇದ್ರಂತ, ಒಂದು ವೃದ್ಧ ವ್ಯಕ್ತಿ ಇದ್ರು. ಸೊ ತುಂಬಾ ಹಿರಿಯರು, ಅವ್ರ ಅನುಭವಗಳಿರೋದು ಜೀವನದಲ್ಲಿ. ಸೊ ಅವ್ರು ಹೇಳ್ತಾರೆ ಆ ವ್ಯಕ್ತಿಗೆ, ನೀನ್ ಕಲ್ತದ್ದು ಇಷ್ಟೇ ನೀನು, ಇಷ್ಟು ವರ್ಷಗಳು ನೀನು ಹೋದೆ, ಇಷ್ಟು ವರ್ಷಗಳು ಅವರು ಯೋಗಿಗಳ ಮಧ್ಯೆ ನೀನು ಇದ್ದೆ, ನೀನು ಕಲ್ತದ್ದು ಅದು 2 ಕಾಸು ಬೆಲೆ ಅಷ್ಟೇ, 2 ಸೆಂಟ್ ವರ್ತ್, 2 ಕಾಸು. ಈಗಲೂ ಕೂಡ ನೀವು ಹೋದ್ರೆ ಅಲ್ಲಿ ಬೆಂಗಾಲದಲ್ಲಿ ಹೋದ್ರೆ ಅಲ್ಲಿ ಎಲ್ಲ ನದಿ, ಗಂಗಾ ನದಿ ಆಚೆ ಈಚೆ ಹೋಗ್ತಾ ಇರುತ್ತೆ, ನೌಕೆಗಳಿವೆ, ತುಂಬಾ ಇದು ಕಡಿಮೆ ಅಲ್ಲಿ. ಎಲ್ಲಿ 2 ರೂಪಾಯಿ 1 ರೂಪಾಯಿ ಅಷ್ಟು ನೀವು ಕೊಟ್ಟರು ಅಲ್ಲಿಂದ ನಿಮಗೆ ಅಲ್ಲಿ ಒಂದು ಬದಡನೆ ಇದ್ರ ಕಡೆ ಸೇರಿಸ್ಬಿಟ್ಟು. ಸೊ ಇದು ತುಂಬಾ ಹಿಂದೆಯ ಕಾಲ. ಸೊ ಆ ಕಾಲದವ್ರು ಹೇಳ್ತಾರೆ, ನೀನು ಕಲ್ತದ್ದು ಅದು 2 ಕಾಸಿನ ಬೆಲೆ ಅಷ್ಟೇ. ಯಾಕೆ 2 ಕಾಸಿನ ಬೆಲೆ ಅಂದ್ರೆ, ನೀನು ಕಲ್ತು ಏನ್ ಮಾಡ್ತೀಯ, ನೀನು ಈ ಕಡೆಯಿಂದ ಆ ಕಡೆಗೆ, ಈ ಊರಿಂದ ಆ ಊರಿಗೆ ನದಿ ದಾಟ್ಬಿಟ್ಟು ಹೋಗ್ತೀಯ ನೀನು. ನಾನು ಅದನ್ನೇ ನನಗೆ 2 ಕಾಸು ಇವ್ರಿಗೆ ನೌಕೆ, ಇವ್ರಿಗೆ ನಾವಿಕನಿಗೆ ಅಂಬಿಗೆನೆ ಕೊಟ್ಟು ನಾನು ಹೋಗ್ಬಿಡ್ತೇನೆ. ಸೊ ನಿನ್ನ ಕಲ್ತದ್ದೆಲ್ಲ ಅಷ್ಟೇ ಬೆಲೆ ಇರುತ್ತೆ. ಹೌದು, ಆಕ್ಚುಲಿ ಅಷ್ಟೇ. ಒಂದು ರೀತಿ ಈ ಭೌತಿಕ ಏನೋ ಒಂದು ನಾವು ಶಕ್ತಿ ಪಡೆಯೋದು ಎಲ್ಲ, ಈಗ ಭೌತಿಕ ಜಗತ್ತೇ ತಾತ್ಕಾಲಿಕ. ಇಲ್ಲಿ ಕೇಳ್ತಾ ಇದೀವಿ, ಇಲ್ಲಿ ಹೇಗೆ ಆನೆ ಇಲ್ಲಿ ಕಾಡ್ಗಿಚ್ಚಿನಲ್ಲಿ ಸಿಕ್ಕಾಕೊಂಡೆ, ನಮ್ಮ ಸ್ಥಿತಿ ಹೀಗೆ. ಯಾವಾಗ ಈ ಕಾಡ್ಗಿಚ್ಚಿಗೆ ಯಾರು ಹೋಗಿ ಬೆಂಕಿ ಹಾಕೋದಿಲ್ಲ, ಕಾಡಲ್ಲಿ ಹೇಳ್ತಾರೆ ಬೇಕಾಗಿಲ್ಲ, ಯಾರು ಹೋಗಿ ಹಾಕೋಬೇಕಾಗಿಲ್ಲ, ಅದು ಆಟೋಮೆಟಿಕ್ ಆಗುತ್ತೆ. ಅಲ್ಲಿರುವ ಬಿದಿರುಗಳು, ಬ್ಯಾಂಬು, ಅದರಿಂದ ಆಗುತ್ತೆ. ಇಲ್ಲ ಎಷ್ಟೆಷ್ಟು ಫಾರೆಸ್ಟ್ ಎಲ್ಲರೂ ಕೇಳ್ತೀವಿ, ಅಮೆರಿಕ ಎಲ್ಲ ಒಮ್ಮೆ ಆಗುತ್ತೆ, ಲಾಸ್ ಏಂಜಲ್ಸ್ ಅಲ್ಲೆಲ್ಲ ಆಯ್ತು. ಅದೆಲ್ಲ ಯಾರೋ ಹೆಂಗಸು ಅವರು ಬ್ಯಾಕ್ ಯಾರ್ಡ್ ಅಲ್ಲಿ ಏನೋ ಒಂದು ಚೇನೋ ಮಾಡಕ್ ಹೋದ್ರು, ಏನು ಸ್ವಲ್ಪ ಚಿಕ್ಕ ಇದಾಕಿದ್ರು, ಮತ್ತೆ ಅಲ್ಲಿ ಎಷ್ಟು ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳಿರೋ ಮನೆಗಳು ಇದೆಲ್ಲ ಸುಡೋದೆಲ್ಲ ಕೇಳ್ತೇವೆ ನಾವು. ಇದೆಲ್ಲ ಹೀಗೆ ಕಾಡ್ಗಿಚ್ಚು. ಆಮೇಲೆ ಇದನ್ನ ಬೆಂಕಿನ ತಡಿಲಿಕ್ಕೆ ಅಷ್ಟು ಸುಲಭ ಅಲ್ಲ. ಈ ಜಗತ್ತಿನಲ್ಲಿ ಯಾವಾಗ ಹೇಗೆ ಬರುತ್ತೆ ಗೊತ್ತಿಲ್ಲ, ಕಷ್ಟಗಳು ನಮ್ಗೆ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಸೊ ನಾವು ಯಾವಾಗ್ಲೂ ಒಂದು ಮನೋಭಾವದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೇಕು, ಏನೋ ಆಗ್ಬೋದು, ಬೆಟರ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಅವಾಗ ನಾವು ರೆಡಿ ಇದ್ದೇವೆ ಅದನ್ನ ತಗೊಳ್ಳಿಕ್ಕೆ. ಇಲ್ಲ ನಾವು ಇದು ವೈಕುಂಠ, ಇಲ್ಲೆಲ್ಲವೂ ಇಲ್ಲಿ ಆನಂದಕರವಾಗಿದೆ ಅಂದ್ರೆ ಇಲ್ಲ. ಈ ಜಗತ್ತು ಪದಂ ಯದ್ ವಿಪದಾಂನ ತೇಷಾಂ, ಪದಂ. ಸೊ ಒಂದೊಂದು ಹೆಜ್ಜೆಯಲ್ಲೂ ಕೂಡ ಇಲ್ಲಿ ಗಂಡಾಂತರ ಇದೆ, ಡೇಂಜರ್ ಇದೆ, ಏನ್ ಬೇಕಾದ್ರೂ ಆಗ್ಬೋದು. ಸ್ವಲ್ಪ ಕಾಲು ತಿರುಗಿದ್ರೆ ಆಯ್ತು, ಇಲ್ಲ ಸ್ವಲ್ಪ ಸ್ಲಿಪ್ ಆಗಿ ಬಿದ್ರೆ ಆಯ್ತು, ಫ್ರಾಕ್ಚರ್ ಆಗ್ಬಿಡುತ್ತೆ ನಮ್ಗೆ. ಸೊ ಇದು ನಮ್ಗೆ ಅನುಭವ ಇದೆ ಇದು. ಸೊ ಕೆಲವರು ನಮ್ಮ ಯಾರೋ ಭಕ್ತರು ನಮ್ಮ ಗುಜರಾತಿ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಒಳ್ಳೆ ಭಕ್ತರು, ಸೊ ಅವರ ಹೆಂಡತಿ ಸೊ ಹಾಗೆ ಆ ಬಾತ್ರೂಮ್ ಸ್ಲಿಪ್ ಆಗಿ, ಅದೇನು ಅವರೇನು ವೃದ್ಧಾವಸ್ಥೆ ಅಂತಿಲ್ಲ, ಒಂದು ಮಧ್ಯಾವಸ್ಥೆ 35-40 years. ಸೊ ಅಲ್ಲೇ ಅದು ಸ್ಲಿಪ್ ಆಗಿ ಮತ್ತೆ ಇನ್ನೇನಾಯ್ತು, ಬಾತ್ರೂಮ್ ಅಲ್ಲೇ ಅವರು ಮರಣ. ಸೊ ಈ ತರ ಈ ಜಗತ್ತು ಯಾವ ಕ್ಷಣದಲ್ಲಿ ನಮ್ಗೆ ಯಾವ ರೀತಿಯಲ್ಲಿ ನೋವು ಬರುತ್ತೆ ನಮಗೆ ನಮ್ಮ ಕೈಯಲ್ಲಿಲ್ಲ. ಸೊ ಇದು ಜಗತ್ತಿನ ನಿಜ ಸ್ವರೂಪ. ಇದು ಇನ್ನೊಂದು ರೀತಿ ಭಾಗವತದಲ್ಲಿ ಒಂದು ಉದಾಹರಣೆಯಾಗಿ ಕೊಡ್ತಾರೆ. ಉದಾಹರಣೆಗೆ ಒಂದು ಮರದಲ್ಲಿ ಕೂತ್ಕೊಂಡಿದ್ರೆ ನಾವು ಒಂದು ಕಡೆ ಮರದ ಮೇಲೆ ಹತ್ತಿ ಹಾವು ಬರ್ತಾ ಇದೆ, ಆತರ ಒಂದು ವಿವರಣೆ ಇದೆ. ಯಾವ ಪರ್ಟಿಕ್ಯುಲರ್ ಇದು ನಾನು ಅಷ್ಟು ಸಂಪೂರ್ಣವಾಗಿ ನೆನಪಿಲ್ಲ ನನಗೆ. ಸೊ ಒಂದು ಮರದ ಕೊಂಬಿನಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ, ಒಂದು ಹುಲಿ ಬಂದು ಅವನನ್ನು ತಿನ್ಲಿಕ್ಕೆ ಬಂದಿದೆ. ಅವನು ಆ ರೆಂಬೆಗಳ ಮೇಲೆ ಇಳಿತಾ ರೆಂಬೆ ಕೊನೆಗೆ ಬಂದ್ಬಿಟ್ಟಿದ್ದಾನೆ. ಈ ಕಡೆ ಹುಲಿ ಇದೆ, ಮತ್ತೆ ಅವನ ಕೆಳಗೆ ಜಿಗಿಣ ಅಂದ್ರೆ ಅಲ್ಲಿ ದೊಡ್ಡ ಒಂದು ಹೆಬ್ಬಾವಿದೆ. ಹೀಗೆ ಇಲ್ಲಿ ಕೂಡ ನಮಗೆ ಇಲ್ಲಿ ನಾವು ತಗೊಳ್ಳೋ ಪರಿಹಾರ ಮಾಡ್ಕೊಳ್ಳೋ ಒಂದು ವಿಧಾನಗಳು ಕೂಡ ನಮಗೆ ಅದರಿಂದ ರಕ್ಷಣೆ ಇಲ್ಲ. ಸೊ ಡೇಂಜರ್
ಡೇಂಜರ್ ಅದು. ಇವಾಗ ಪ್ರಹ್ಲಾದ್ ಮಹಾರಾಜಗೆ ಅವರು ತಂದೆ ಕೇಳಿದಾಗ, ಹಿರಣ್ಯಕಶಿಪು ಕೇಳಿದಾಗ, ಏನು ನೀನು ತುಂಬಾ ಒಂದು ಏನ್ ಕಲ್ತೆ ನೀನು ಶಾಲೆಯಲ್ಲಿ, ಇದು ಮೊದಲಿಗೆ ಕೇಳ್ತಾರೆ. ಇದು ಮೊದಲನೇ ಬಾರಿ, 2-3 ತುಂಬಾ ಬಾರಿ ಇದು ಡಿಸ್ಕಷನ್ ನಡೀತೆ ಪ್ರಹ್ಲಾದರಿಗೆ ಹಿರಣ್ಯಕಶಿಪಿಗೆ. ಒಂದು ಬಾರಿ ಕೇಳಿದಾಗ ಅವ್ರು ಹೇಳೋದು, ತತ್ಸಾಧು ಮನ್ಯೆ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಇತ್ವಾತ್ಮಪಾತಂ ಗೃಹಮಂದ ಕೂಪಂ ವನಂ ಗತೋ ಯದ್ ಹರಿಮಾಶ್ರಯೇತ. ಸೊ ಅಲ್ಲಿ ಪ್ರಹ್ಲಾದರು ಸದಾ ಸಮುದ್ವಿಗ್ನ. ಸಮುದ್ವಿಗ್ನ ಅಂದ್ರೆ ಇದು ಇದೆ, ಸದಾ ಚಿಂತೆ ನಮಗೆ ಈ ಚಿಂತೆ ಆ ಚಿಂತೆ, ಚಿಂತೆಗಳು ಯಾವಾಗ ನಮ್ಗೆ ನಿಲ್ಲುತ್ತೆ? ಚಿಂತೆ ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ಸೊ ಹೇಳ್ತಾರೆ, ಚಿಂತೆಗಳು ಏನೋ ಒಂದು ಚಿಂತೆ ಇರುತ್ತೆ ನಮ್ಗೆ. ಚಿಂತೆ ಇಲ್ಲದೆ ನಮ್ಗೆ ಇರ್ಲಿಕ್ಕೆ ಆಗಲ್ಲ. ನಮ್ಗೆ ಜಗತ್ತು ಸೃಷ್ಟಿಯಾಗಿದೆ, ಭಗವಂತರು ಮಾಡಿರೋ ಸೃಷ್ಟಿ ಜಗತ್ತು. ನಾವು ಮಾಡಿರುವ ಕರ್ಮ ಚಟುವಟಿಕೆಗಳು ನಮ್ಮನ್ನು ಹೀಗೆ ಬಂಧಿಸಿ ಇಡ್ತಾರೆ. ಬರ್ತಾರೆ ಸದಾ ಸಮುದ್ವಿಗ್ನ, ಸದಾ ಚಿಂತೆ, ಸದಾ ಟೆನ್ಷನ್, ಆತಂಕ ನಮ್ಗೆ. ಸೊ ಅವ್ರು ಹೇಳೋದು, ನಾನು ಕಲ್ತದ್ದೇನೆಂದ್ರೆ, ಈ ರೀತಿಯಲ್ಲಿ ಸದಾ ಚಿಂತನೆಯಲ್ಲಿರೋ ಭೌತಿಕ ಮನುಷ್ಯರು ಏನ್ ಮಾಡ್ಬೇಕಂದ್ರೆ ಹರಿಮಾಶ್ರಯೇತ, ಹರಿ ಕೃಷ್ಣನನ್ನು ಅವ್ರು ಆಶ್ರಯಿಸಿ. ಅವ್ರು ಯಾಕೆ ಹೇಳ್ತಾರೆ, ಅವ್ರ ತಂದೆ ಹಿರಣ್ಯಕಶಿಪು ನಂಬರ್ 1 ನಾಸ್ತಿಕ, ಹರಿಗೆ ಶತ್ರು ಅಂತ ಅವ್ರಿಗೆ ಅವ್ರ ಹತ್ರ ಹೇಳ್ತಾರೆ. ಆತರ ಬೋದು, ಹರಿನ ಆಶ್ರಯಿಸಿ ನೀವು ಸದಾ. ನಿನ್ನಂತ ಅವರು ಈ ಭೌತಿಕ ಜಗತ್ತಿನಲ್ಲಿ, ಅಕ್ಲೇಶಮಯ ಜಗತ್ತಿನಲ್ಲಿ ಅವ್ರು ಸಿಕ್ಕಿರೋರು ಹರಿನ ಆಶ್ರಯಿಸ್ಬೇಕು. ಸೊ ಇದೇ ಪರಿಹಾರ. ಹೇಳ್ತಾ ಇರೋದು, ಸಿದ್ಧಲೋಕದಲ್ಲಿ ಎಲ್ಲ ಜನರು ಅವರು ಅದರಲ್ಲಿ ತೊಡಗಿದ್ದಾರೆ. ಅವರು ಕೃಷ್ಣ ಕತೆ ಅಲ್ಲಿ ಅವರು ಯಾವಾಗಲೂ ಸದಾ ಮಗ್ನರಾಗಿದ್ದಾರೆ. ಅದರಿಂದ ಹೇಳ್ತಾ ಇದ್ದಾರೆ, ಈ ಒಂದು ಇದರಿಂದ ನಮಗೆ ಈ ಭೌತಿಕ ನೋವಿಲ್ಲ. ಈಗ ಉದಾಹರಣೆ ಕೊಡ್ತಾ ಇರೋದು, ಆನೆ ಅದು ಕಾಡ್ಗಿಚ್ಚಿನಲ್ಲಿ ಸಿಕ್ಕಿದಾಗ, ಕಾಡ್ಗಿಚ್ಚಿನಲ್ಲಿ ಯಾವ ಪ್ರಾಣಿ ಏನ್ ಮಾಡಕ್ಕಾಗುತ್ತೆ? ಯಾರು ಏನ್ ಮಾಡಕ್ಕಾಗಲ್ಲ ಕಾಡ್ಗಿಚ್ಚಿನಲ್ಲಿ. ಅದು ಬಲಿಷ್ಠವಾದ ಪ್ರಾಣಿ ಆನೆ. ಅದು ಇಲ್ಲ ಅಂದ್ರೆ ನೋಡಿದ್ರೆ ಸಾಮಾನ್ಯವಾಗಿ ಅದು ಎಷ್ಟು ಇದಿರುತ್ತೆ ಅಂದ್ರೆ, ಒಂದು ಮರಗಳನ್ನ ತೆಗೆದು ಅದನ್ನ ಬೇರೆ ಸಹಿತ ಕಿತ್ತು ಅದಕ್ಕೆ ಆಟ, ಅದಕ್ಕೆ ಆನೆಗೆ ಅಷ್ಟು ಬಲವಾಗಿರುತ್ತೆ ಆನೆಗೆ. ಸೊ ಅಂತ ಒಂದು ಬಲವಂತ ಪ್ರಾಣಿ ಕಾಡ್ಗಿಚ್ಚಿಗೆ ಏನ್ ಮಾಡಕ್ಕಾಗುತ್ತೆ? ಅದು ಕೂಡ ಏನ್ ಮಾಡಕ್ಕಾಗಲ್ಲ. ಸೊ ಪ್ರಕೃತಿ ವಿಕೋಪ ಹಾಗೆ ಬಂದಾಗ ಯಾರು ಏನ್ ಮಾಡಕ್ಕಾಗಲ್ಲ. ಇಂಥ ಶಕ್ತಿ ಇದ್ರು, ನಾನು ತುಂಬಾ ದೊಡ್ಡ ವಿಜ್ಞಾನಿ, ನಾನು ಚಿಂತಕ, ನಾನೊಬ್ಬ ವಿದ್ವಾಂಸ, ಯಾರು ರಕ್ಷಣೆ ಮಾಡ್ಕೊಳಕ್ ಆಗೋದಿಲ್ಲ. ನಮ್ಮ ಈ ಬುದ್ಧಿಯಿಂದ, ಶಕ್ತಿಯಿಂದ, ಹಣದಿಂದ ನಾವು ವೈದ್ಯರಿಗೆ ಹೇಳ್ತೇವಲ್ಲ, ಹೇಗೋ ನಮ್ಮ ಜೀವನವನ್ನು ಉಳಿಸ್ಬಿಡಿ, ಎಷ್ಟು ಹಣ ಆದ್ರೂ ಪರವಾಗಿಲ್ಲ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾವು ತಯಾರಿ. ಸೊ ಶಾಸ್ತ್ರ ಹೇಳೋದು, ಆಕ್ಚುಲಿ ನಾವು ಎಷ್ಟು ಸಮಯ, ನಮ್ಗೆ ನಿರ್ದಿಷ್ಟ ಸಮಯ ಇದೆ ನಮ್ಮ ಮರಣ ಅನ್ನೋದು. 1 ಸೆಕೆಂಡ್ ಕೂಡ ನಾವು ಅದಕ್ಕಿಂತ ಹೆಚ್ಚು ಹೋಗೋದಿಲ್ಲ. 1 ಸೆಕೆಂಡ್. ಇಷ್ಟಿಷ್ಟು ಆಸ್ಪತ್ರೆಗಳಿದೆ, ಇಷ್ಟಿಷ್ಟು ವೈಜ್ಞಾನಿಕ ಬೆಳವಣಿಗೆ. ನಮ್ಗನ್ಸುತ್ತೆ ಇದು ಮಾತು ಸತ್ಯನ ಇದು ಅನ್ಸುತ್ತೆ. ನಾವು ಒಂದು ಆಪರೇಷನ್ ಮಾಡಿದ್ವಿ, ಇನ್ನೊಂದು ಮಾಡಿದ್ವಿ, ಅದರಿಂದ ಉಳ್ಕೊಂಡ್ಬಿಟ್ವಿ. ಇಲ್ಲ, ಶಾಸ್ತ್ರ ಹೇಳೋದು 1 ಸೆಕೆಂಡ್ ಕೂಡ ನೀವು ಹೆಚ್ಚು ಮಾಡಕ್ಕಾಗಲ್ಲ. ಆಗ್ಲೇ ಅದು ನಿರ್ಧಾರವಾಗಿದೆ. ಬೇಕಿದ್ರೆ ಸ್ವಲ್ಪ ಆ ನೋವು ಅನುಭವಿಸ್ತಾ ಇದ್ವಿ, ಅದಕ್ಕೆ ಸ್ವಲ್ಪ ತಾತ್ಕಾಲಿಕವಾಗಿ ಸ್ವಲ್ಪ ಕಡಿಮೆ ಮಾಡುವುದು ಅಷ್ಟೇ. ನಮ್ಮ ಈ ಚಿಕಿತ್ಸೆ, ಈ ರೋಗದ ಈ ಆಪರೇಷನ್, ಮಾತ್ರೆಗಳು, ಇದೆಲ್ಲ ಸ್ವಲ್ಪ ಸಮಯಕ್ಕೆ ಸ್ವಲ್ಪ ನಮಗೆ ಇದು ಕಡಿಮೆ ಮಾಡುವುದು ಅಷ್ಟೇ. ಇಲ್ಲ ಅಂದ್ರೆ ನಾವು ಸಾಯೋ ಕ್ಷಣ ಆಗ್ಲೇ ನಿರ್ಧರಿತವಾಗಿದೆ. ಇದಿಲ್ಲ ಅಂದ್ರೆ ಇನ್ನೊಂದು, ನಾನು ಈ ಒಂದು ಆರೋಗ್ಯದ ಈ ದೇಹದ ಒಂದು ಲಿವರ್, ಹಾರ್ಟ್ ಅದರಿಂದ ಸಾಯಿಲ್ಲ ಅಂದ್ರೆ ಇನ್ನೊಂದೇನೋ ಇದೆ, ಇನ್ನೊಂದು ಆಕ್ಸಿಡೆಂಟ್ ಏನೋ ಇದೆ, ಇಲ್ಲಾಂದ್ರೆ ಇನ್ನೇನೋ ಎಷ್ಟು ಬೇರೆ ತರದ ಯಾರೋ ಒಂದು ಸ್ಫೋಟ ಆಗ್ಬೋದು, ಏನಾದ್ರೂ ಆಗ್ಬೋದು. ಸೊ ಇದು ಕಾರಣ ಅಷ್ಟೇ, ನಿಮಿತ್ತ ಅಷ್ಟೇ ಇದೆಲ್ಲ. ಸೊ ನಮ್ಮ ಮರಣ ನೋವು ಇದಾಗ್ಲೇ ನಿರ್ದಿಷ್ಟವಾಗಿದೆ. ಆದ್ರೆ ಅದರ ಮುಂಚೆ ಇಲ್ಲಿ ಹೇಳೋದು, ನಾವೇನ್ ಮಾಡ್ಬೇಕು? ಈ ಆನೆ ಏನ್ ಮಾಡ್ತೀವಿ, ಆನೆಗೆ ಅಷ್ಟು ಕಾಡ್ಗಿಚ್ಚಿದಾಗ ಅದು ಓಡ್ತಾ ಇರುತ್ತೆ. ಎಲ್ಲೋ ಒಂದ್ ಕಡೆ ಕೊನೆಗೆ ಸರೋವರ ನೋಡಿದ್ರೆ ಆಯ್ತು, ಅದು ಸರೋವರದಲ್ಲಿ ಧುಮುಕ್ ಬಿಡುತ್ತೆ. ಅದು ಧುಮುಕಿಯಲ್ಲಿ ಆವಾಗ ಅದಕ್ಕೆ ನೋವಿತ್ತು, ಆದ್ರೆ ನೋವಿನ ಮತ್ತೆ ಅದೆಲ್ಲ ಬಿಸಿ ಅದನ್ನೆಲ್ಲ ಅದಕ್ಕೆ ಇದಾಗುತ್ತೆ. ಸೊ ಹೇಳ್ತಾ ಇದ್ದಾರೆ, ಆ ರೀತಿ ಇವರು ಸಿದ್ಧರು ಹೇಳ್ತಾ ಇರೋದು, ನಾವು ಈ ಭೌತಿಕ ಜಗತ್ತಿನ ಈ ಕ್ಲೇಶಗಳಿಗೆ, ಕ್ಲೇಶಾಗ್ನಿ, ಈ ಕ್ಲೇಶ ಕೂಡ ಒಂದು ಕ್ಲೇಶಾಗ್ನಿ ಅಂತ ಹೇಳ್ತಾರೆ. ಇದು ಅಗ್ನಿ ಇದರ ತರ ಆಯ್ತು ನಮಗೆ. ಸೊ ಇದಕ್ಕೆ ನಿನ್ನ ಅಮೃತ ಇದನ್ನು ಕೇಳೋದ್ರಿಂದ ನಾವು ಆ ಕ್ಲೇಶಗಳನ್ನ ನಾವು ಮರ್ತು ಬಿಡ್ತೇವೆ, ಕ್ಲೇಶಗಳು ಹೋಗ್ಬಿಡ್ತಾರೆ. ಸೊ ಇದು ಆಕ್ಚುಲಿ ನಿಜವಾದ ಪರಿಹಾರ. ಇಲ್ಲಿ ಪ್ರಭುಪಾದ ಇನ್ನೊಂದು ಮಾತು ಹೇಳ್ತಾ ಇರೋದು, ಭಕ್ತ ಪ್ರಹ್ಲಾದರು ಅವರು ಕೂಡ ಒಂದು ಮಾತು ಹೇಳ್ತಾರೆ.
ನನಗೆ ಭೌತಿಕ ಜಗತ್ತು ಅನ್ನೋದು ನನಗೆ ಭಯವೇ ಇಲ್ಲ ಅಂತ. ಆಕ್ಚುಲಿ ಎಷ್ಟು ಭಯ ಇರಬೇಕು ಅವ್ರಿಗೆ, ಪ್ರಹ್ಲಾದರಿಗೆ. ಅವ್ರ ತಂದೆ ಪ್ರತಿ ಕ್ಷಣ ಪ್ರತಿ ದಿನ ಒಂದು ಹೊಸ ಹೊಸ ರೀತಿಯಲ್ಲಿ ಅವ್ರನ್ನ ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಎಷ್ಟು ನಮಗೆ ಯಾರಾದ್ರೂ ಆತರ ಯಾರೋ ಒಬ್ರು ಆಗ್ಲೇ ಒಬ್ಬರು ನಮ್ಮ ಹಿಂದೆ ಬಿದ್ದಿದ್ದಾರೆ, ನಮಗೆ ಅವರು ನಿಮಗೆ ಅಂತ ನಾವು ಹೇಳಿದ್ರೆ ನಾವು ಪೊಲೀಸ್ ಪ್ರೊಟೆಕ್ಷನ್ ಬೇಕು, ಇನ್ನೊಂದು ಪ್ರೊಟೆಕ್ಷನ್ ಬೇಕು. ಈಗ ನೋಡ್ತೀವಿ ಈಗ ರಾಜಕಾರಣಿಗಳು ಕೂಡ ಎಷ್ಟು ಸೆಕ್ಯೂರಿಟಿ, ಝೆಡ್ ಸೆಕ್ಯೂರಿಟಿ, ಆ ಸೆಕ್ಯೂರಿಟಿ. ಯಾಕೆಂದ್ರೆ ನಮಗೆ ಜೀವನದ ಮೇಲೆ ಅಷ್ಟು ಇದಿದೆ, ಒಲವಿದೆ. ಮತ್ತೆ ಯಾರಾದ್ರೂ ಈ ತರ ಭಯ, ನಮ್ಗೆ ಹೆದರಿಕೆ ನಮಗೆ. ಸೊ ಭಕ್ತ ಪ್ರಹ್ಲಾದರಿಗೆ ನೋಡಿ ಹೆದರಿಕೆ ಯಾಕಿಲ್ಲ. ಅವ್ರು ಹೇಳ್ತಾರೆ, ನೈವೋ ದ್ವಿಜೆ ಪರದುರತ್ತೆಯ ವೈತರಣ್ಯ ತ್ವದ್ವೀರ್ಯ ಗಾಯನ ಮಹಾ ಅಮೃತ ಮಗ್ನ ಚಿತ್ತ ಶೋಚೆ ತಥೋ ಇಂದ್ರಿಯ ಚೇತಸ ವಿಮೂಢಾನ್ ಮಾಯಾ ಸುಖಾಯ ಭರಮವಿದ್ವತ ವಿಮೂಢಾನ್. ಶೋಚೆ ತಥೋ ವಿಮುಖ ಚೇತಸ. ಓಕೆ, ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಹೇಗೆ ಇಲ್ಲಿ ಸಿದ್ಧ ಪುರುಷರು ಕೃಷ್ಣನ ಬಗ್ಗೆ ಕೇಳೋದ್ರಲ್ಲಿ ಅವರು ಕೃಷ್ಣ ಕಥೆಯಲ್ಲಿ ಮಗ್ನರಾಗಿದ್ದಾರೆ, ಅದೇ ರೀತಿಯಲ್ಲಿ ಪ್ರಹ್ಲಾದರು ಕೂಡ ಕೀರ್ತನೆ, ಪ್ರಹ್ಲಾದ್ ಮಹಾರಾಜರು ವಿಶೇಷವಾಗಿ ಕೀರ್ತನೆ ಅವ್ರಿಗೆ ಹೇಳೋದು ಹೇಳ್ತಾ ಇದ್ರೆ ಆಟೋಮೆಟಿಕ್ ನಾವು ಕೇಳ್ತೀವಿ ಕೂಡ. ನಮಗೆ ಆಕ್ಚುಲಿ ಕ್ಲಾಸ್ ಮಾಡೋದು ನಿಮಗೆ ಹೇಳ್ತಾ ಇದೀನಿ ಅಂತಲ್ಲ, ಇದು ಹೇಳಿದ್ರು ಹೆಚ್ಚಾಗಿ ನನಗೆ ಇದು ಅನ್ವಯ ಆಯ್ತು ನಾನು ಹೇಳೋದು. ಸೊ ನಮಗೆ ಇದು ಲಾಭ ಇರುತ್ತೆ. ಸೊ ಪ್ರಹ್ಲಾದ್ ಮಹಾರಾಜರು ಹೇಳೋದು ಹೀಗೆ, ನಿನ್ನ ಒಂದು ವೀರ್ಯ ಗಾಯನ ಮಹಾ ಅಮೃತ ಮಗ್ನ ಚಿತ್ತ. ನನ್ನ ಚಿತ್ತ, ನನ್ನ ಇದು ನಿನ್ನ ಇದರಲ್ಲಿ ಹೇಳೋದ್ರಲ್ಲಿ, ನಿನ್ನ ಗುಣಗಳನ್ನು ಪ್ರಶಂಸಿಸೋದ್ರಲ್ಲಿ, ಅದು ಗುಣಗಾನದಲ್ಲಿ ನಾನು ತನ್ಮಯರಾಗಿರೋದ್ರಿಂದ ನನಗೇನು ಭಯ. ಇಷ್ಟು ಭಯಾನಕ ಜಗತ್ತು. ಪ್ರಹ್ಲಾದ್ ಮಹಾರಾಜ ಪುಟ್ಟ ಬಾಲಕ ಹೇಳ್ತಾರೆ, ನನಗೆ ಭಯ. ಯಾಕೆಂದ್ರೆ ನಾನು ನಿನ್ನ ಇದರಲ್ಲಿ ಗುಣಗಾನದಲ್ಲಿ ತೊಡಗಿದ್ದೇನೆ. ಸೊ ಇದೇ ನಮಗೆ ಪರಿಹಾರ. ಇನ್ನೇನು ಪರಿಹಾರ ಇಲ್ಲ. ಕ್ಲೇಶಾಗ್ನಿ ಅಂದ್ರೆ ಈ ಜಗತ್ತು ಅಗ್ನಿ ತರ, ಈ ಕ್ಲೇಶಗಳು, ಈ ನೋವುಗಳು ಬರ್ತಾನೆ ಇರುತ್ತೆ. ಇದು ಯಾಕೆ ಬರುತ್ತೆ? ಇದು ನಮ್ಮದೇ ಕರ್ಮ. ನಾನ್ ಮಾಡಿದ್ದುಣ್ಣು ಮಾರಾಯ. ಸೊ ನಾನ್ ಮಾಡಿದ್ದು ನಾನು ಅನುಭವಿಸ್ಬೇಕು, ನನಗೆ ಬರುತ್ತೆ. ಕೃಷ್ಣನೇನೋ ಭಗವಂತನ ಸೃಷ್ಟಿ ಮಾಡ್ತಾ ಇದೆ, ನಮ್ಗೆ ಬರುತ್ತೆ. ಸೊ ಇದಕ್ಕೆ ಭಕ್ತಿ ಮಾರ್ಗದಿಂದ ಉತ್ತಮವಾದ ಪರಿಹಾರ. ಭಕ್ತಿ ಮಾರ್ಗದಿಂದ ಬೇಗ ಏನಾಗುತ್ತೆ, ಕರ್ಮಗಳೆಲ್ಲ ನಾಶ ಆಗುತ್ತೆ. ಕರ್ಮಾಣಿ ನಿರ್ದಹತಿ ಕಿಂತುಚ ಭಕ್ತಿ ಭಾಜಂ ಯಸ್ತ್ವೇಂದ್ರ ಗೋಪಂ ಅಥವೇಂದ್ರ ಇಂದ್ರಗೋಪ ಅಂತ ಒಂದು ಚಿಕ್ಕ ಒಂದು ಕ್ರಿಮಿ ಇದೆಯಂತೆ, ಅತಿ ಚಿಕ್ಕ ಕ್ರಿಮಿ. ಅಲ್ಲಿಂದ ಇಂದ್ರನಂತ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾರೆ. ಎಲ್ಲರೂ ಕೂಡ ಈ ಕರ್ಮ ಬಂಧನದಲ್ಲಿದ್ದಾರೆ. ಯಾರು ಇಲ್ಲ ಈ ಜಗತ್ತಲ್ಲಿ ಕರ್ಮ ಬಂಧನ. ಇದೇನು ಕಷ್ಟಗಳು ಅಂದ್ರೆ ಕೇವಲ ಬಡವರಿಗೆ ಬರುತ್ತೆ, ಇಲ್ಲ ಅಂದ್ರೆ ಅನಕ್ಷರಸ್ಥರಿಗೆ ಬರುತ್ತೆ, ಇಲ್ಲ ಮೂರ್ಖರಿಗೆ ಬರುತ್ತೆ, ಆತರ ಇದೆಯಾ? ಎಲ್ಲರಿಗೂ ಬರುತ್ತೆ. ಒಂದು ದೊಡ್ಡ ವ್ಯಕ್ತಿ ಆಗ್ಬೋದು, ಚಿಕ್ಕ ವ್ಯಕ್ತಿ ಆಗ್ಬೋದು, ಹಣ ವ್ಯಕ್ತಿ ಆಗ್ಬೋದು, ಹಣ ಇಲ್ದೇವರಾಗ್ಬೋದು, ಒಂದು ಭಾರತೀಯನಾಗ್ಬೋದು, ಅಮೇರಿಕನ್ನನಾಗ್ಬೋದು, ಯಾವ ಜಾತಿ, ಯಾವ ಕುಟುಂಬ, ಯಾರು ಕೂಡ ಇದರಿಂದ ಮುಕ್ತಾರೆ. ಎಲ್ಲರಿಗೂ ಬರುತ್ತೆ, ಎಲ್ಲರಿಗೂ ಇದೆ ಇದು. ಸೊ ಹೀಗಿರುವಾಗ ಎಲ್ಲರೂ ಕೂಡ ಕರ್ಮಬಂಧನದಲ್ಲಿ ಸಿಕ್ಕಿಬಿದ್ದಿದೆ. ದೇಹ ಪಡೆದಿದ್ದೇವೆ ಅಂದ್ರೆ ಕರ್ಮಬಂಧನ ಸಿಕ್ಕಿಬಿದ್ದಿದೆ. ಇದನ್ನ ಆ ಕರ್ಮವನ್ನು ನಾವು ಭಕ್ತಿ ಮಾರ್ಗದಿಂದ ಕರ್ಮಾಣಿ ನಿರ್ದಹತಿ ಕಿಂತುಚ ಭಕ್ತಿ ಭಾಗ. ಇಂದ್ರನಿಂದ ಇಂದ್ರಗೋಪವಿರೋ ಎಲ್ಲರೂ ಕೂಡ, ಯಾರು ಕೂಡ ಕರ್ಮಬಂಧನದಲ್ಲಿದ್ದಾರೆ. ಆದ್ರೆ ಭಕ್ತಿ ಕಾರ್ಯದ ಕರ್ಮ ಚಟುವಟಿಕೆಗಳನ್ನ ನಾವು ತೊಡಗಿದ್ರೆ ಇದು ಬೇಗ ನಮ್ಗೆ ನಾಶ ಆಗುತ್ತೆ. ಕ್ಲೇಶಾಗ್ನಿ, ಈ ಅಗ್ನಿ ಇದರಿಂದ ನಮ್ಗೆ ನಿವಾರಣೆ ಸಿಗುತ್ತೆ. ಬೇರೆ ವಿಧಾನಗಳಿದೆ, ವೇದಗಳಲ್ಲಿ ಇಲ್ಲ ಅಂತಲ್ಲ. ಆದ್ರೆ ಆ ಜ್ಞಾನ ಮಾರ್ಗದಲ್ಲಿ ತುಂಬಾ ಸಮಯ ಬೇಕು. ಮುಂದೆ ಪರೀಕ್ಷಿತ ಮಹಾರಾಜರು ಮತ್ತೆ ಶುಕಮುನಿಗಳ ನಡೆಯುತ್ತೆ, ಮಾತುಕತೆ ನಡೆಯುತ್ತೆ, ಇದರ ಕರ್ಮವನ್ನು ಹೇಗೆ ನಾಶ ಮಾಡೋದು. ಆಗ ಅವರು ಹೇಳೋದು ಇದು ತಾತ್ಕಾಲಿಕವಾಗಿ ಹೋಗುತ್ತೆ, ಆದ್ರೆ ಮತ್ತೆ ಅದು ಇಚ್ಛೆಗಳಿರುತ್ತೆ. ಸಾಮಾನ್ಯವಾಗಿ ಬೇರೆ ಬೇರೆ ಪ್ರಕ್ರಿಯೆಗಳಿಂದ, ಪರ್ಟಿಕ್ಯುಲರ್ಲಿ ಈ ಪ್ರಾಯಶ್ಚಿತ ಕಾರ್ಯಗಳು, ಅದರಿಂದ ಏನಾಗುತ್ತೆ, ಪಾಪಗಳು ಹೋದ್ರೂ ಕೂಡ ಮತ್ತೆ ಆ ಪಾಪ ಮಾಡುವ ಚಟುವಟಿಕೆ, ಬಯಕೆಗಳು, ಇಚ್ಛೆಗಳಿವೆ. ಕಳ್ಳನಿಗೆ ಹೇಳೋದು, ಅವನನ್ನ ಸೆರೆ ಹಿಡಿದು ಹೋಗಿ ಸರ್ಕಾರ ಅವ್ರು ಜೈಲೊಳಗೆ ಹಾಕ್ತಾರೆ. ಆದ್ರೆ ಕಳ್ಳನಿಗೆ ಅದು ಅಭ್ಯಾಸ. ಅವನ ಜೈಲಿಂದ ಬಿಟ್ಟಿದ ತಕ್ಷಣ ಮತ್ತೆ ಕಳ್ತನ ಮಾಡ್ತಾನೆ, ಯಾಕಂದ್ರೆ ಅದು ದುರಭ್ಯಾಸ ಬಿಟ್ಟಿಲ್ಲ ಅವನು. ಸೊ ನಿಜವಾದ ಪ್ರಾಯಶ್ಚಿತ್ತ ಅಂದ್ರೆ ಆ ದುರಭ್ಯಾಸ, ಕಳ್ಳತನ ಮಾಡುವ ಅಭ್ಯಾಸವನ್ನು ಬಿಡ್ಬೇಕು. ಸೊ ಅದೇ ರೀತಿಯಲ್ಲಿ ನಾವು ನಮ್ಮದು ಈ ಭೌತಿಕ ಜಗತ್ತಿನಲ್ಲಿ ಪಾಪ ಮಾಡುವ ಒಂದು ಇಚ್ಛೆಗಳಿವೆ. ಸೊ ಅದು ಹೋಗ್ಬೇಕು ನಮಗೆ ಅದು ಹೋಗ್ಬೇಕಂದ್ರೆ ಹೇಳ್ತಾರೆ, ಈ ಭಕ್ತಿಯಿಂದ ಬಿಟ್ಟು ಇನ್ಯಾವ ಮಾರ್ಗವೂ ಕೂಡ ಇದಕ್ಕೆ ಸೂಕ್ತವಲ್ಲ.
ಶಾಶ್ವತವಾದ ಪರಿಹಾರ ಇಲ್ಲ. ತಾತ್ಕಾಲಿಕ ಪರಿಹಾರ, ಮತ್ತೆ ಅದು ಕೂಡ ಈಗ ನೋಡೋದು ಈ ಜ್ಞಾನ ಮಾರ್ಗದಲ್ಲಿ ಪರ್ಟಿಕ್ಯುಲರ್ಲಿ ಜ್ಞಾನ ಬೆಳೆಸ್ಕೊಳ್ಳೋಣ, ಅದು ತಿಳ್ಕೊಳ್ಳೋಣ, ಯಾವ್ದು ಸರಿ ಯಾವ್ದು ತಪ್ಪು, ತುಂಬಾ ಟೈಮ್ ಆಗುತ್ತೆ. ಇನ್ನು ಬೇರೆ ಒಂದು ಪೂಜೆ ಇದು ಕಾರ್ಯಗಳು ಕೂಡ ಅದು ಸ್ವಲ್ಪ ಸಮಯ ಅಷ್ಟೇ, ಮತ್ತೆ ತಿರ್ಗಾ ಪ್ರಾಬ್ಲಮ್ ಹಾಗೆಯೇ ಇದೆ, ಅದೇನು ಚೇಂಜ್ ಆಗಲಿಲ್ಲ. ಸೊ ಅದು ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು, ನಾವು ಭಕ್ತಿ ಮಾರ್ಗದಲ್ಲಿ ಬೇರೆ ಮಾಡುವ ಅವಶ್ಯಕತೆ ಇಲ್ಲ. ಕಾಮ್ಯಕರ್ಮ ಚಟುವಟಿಕೆಗಳು ಅಂತ ಹೇಳಿರುವ, ಬಹಳ ಪ್ರಾಯಶ್ಚಿತ ಕಾರ್ಯಗಳು ಅಂತ ಹೇಳಿರುವ ಈ ದೋಷಗಳು, ಆ ದೋಷಗಳು, ಈ ಪೂಜೆಗಳು, ಆ ಪೂಜೆಗಳು, ಈ ದೇವತಾ ಆರಾಧನೆ, ಆ ದೇವತಾ ಆರಾಧನೆ, ಈ ದೋಷಗಳು, ಆ ದೋಷಗಳು, ಈ ಯಜ್ಞ, ಆ ಯಜ್ಞ ಎಲ್ಲ 1028 ಇದು ಇದೆ ಮಾರ್ಗಗಳು, ಅದರ ಉಪಾಯಗಳು ಕೊಟ್ಟಿದ್ದಾರೆ. ಆದರೆ ನಾವು ಈ ಕೃಷ್ಣ ಭಕ್ತಿಯಲ್ಲಿ ನಾವು ತೊಡಗಿರೋರು ಇದನ್ನ ಮಾಡೋ ಅಗತ್ಯ ಇಲ್ಲ. ನಾವು ಇದನ್ನ ನಮ್ಮ ಮನಸ್ಸು, ಯಾಕಂದ್ರೆ ಇದು ಅಂತಿಮ ಪರಿಹಾರ, ಶಾಶ್ವತ ಪರಿಹಾರ. ಸೊ ನಾವು ಅಜಾಮಿಳನ ಇದು ಕೇಳ್ತೇವೆ. ಅಜಾಮಿಳ ಅಂತ ಕೇಳಿದಾಗ ಅವರ ಇದರಲ್ಲಿ ಅಜಾಮಿಳನು ಮೊದಲಿಗೆ ತುಂಬಾ ಒಂದು ಧರ್ಮಿಷ್ಠ, ಆದ್ರೆ ಕೊನೆಗೆ ಎಷ್ಟೊಂದು ದೊಡ್ಡ ಪಾಪಿಷ್ಟ ಆದ್ರು ಅಂದ್ರೆ ಹೇಳ್ತಾರೆ, ನರಕಕ್ಕೆ ಸೀದಾ ಯಮದೂತರೇ ಬಂದರು, ಕರ್ಕೊಂಡು ಹೋಗುವಾಗ ಇವ್ರನ್ನ ಅಲ್ಲಿ ಮತ್ತೆ ಅವ್ರಿಗೊಂದು ಅವಕಾಶ ಕೊಟ್ಟರು. ಹೇಳ್ತಾರೆ ಯಾಕೆ ಅಂದ್ರೆ ಅವರು ಭಗವಂತನ ನಾಮವನ್ನು ಅವರು ಉಚ್ಚಾರ ಮಾಡ್ತಾ ಇದ್ರು, ನಾಮವನ್ನು ಅವ್ರ ಮಗನಿಗೆ ನಾರಾಯಣ 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 ಅಂತ ಕರಿತಾ ಇದ್ರು. ಅವ್ರೇನ್ ಕರಿತಾ ಇದ್ದಿದ್ದವರು ಭಕ್ತಿಯಿಂದ ಅಂತಲ್ಲ, ಆದ್ರೆ ಅಷ್ಟೇ ಸಾಕು ಕರ್ಮವನ್ನು ತೆಗಿಲಿಕ್ಕೆ. ಸೊ ಅಲ್ಲಿ ವಿಷ್ಣುದೂತರು ಅಲ್ಲಿ ಅವ್ರಿಗೆ ಯಮದೂತರಿಗೆ ಮನವರಿಕೆ ಮಾಡ್ಕೊಡ್ತಾರೆ. ಅವನು ಗೊತ್ತಿಲ್ಲ ಇದ್ರು ಕೂಡ ಅವನು ಭಗವಂತನ ನಾಮವನ್ನು ಅವನು ಹೇಳೋದು, ಅವನು ತನ್ನ ಮಗನನ್ನು ಉದ್ದೇಶಿಸ್ತಾ ಹೇಳೋದ್ರಿಂದ ಅವನ ಪಾಪಗಳೆಲ್ಲ ನಾಶ ಆಗುತ್ತೆ. ಸೊ ಹೀಗೆ ಭಗವಂತನ ನಾಮ ನಾವು ಭಕ್ತಿ ಭಾವ ಇಲ್ಲದೆ ಏನೋ ಒಂದು ಹೇಳೋದ್ರು ಕೂಡ ಇಷ್ಟು ಶಕ್ತಿ ಇದೆ, ಇಷ್ಟು ಕರ್ಮಗಳನ್ನು ತೆಗೆಯೋ ಒಂದು ಶಕ್ತಿ, ಎಷ್ಟು ಕರ್ಮದ ತೆಗೆಯೋ ಶಕ್ತಿ ಅಂದ್ರೆ ಅಜಾಮಿಳನು ನರಕಕ್ಕೆ ಹೋಗೋ ವ್ಯಕ್ತಿ, ನರಕದಿಂದ ಅವರಿಗೆ ಮತ್ತೆ ಇನ್ನೊಂದು ಅವಕಾಶ ಸಿಕ್ತು, ಅಲ್ಲಿರೋ ಪಾಪ ಚಟುವಟಿಕೆಗಳೆಲ್ಲ ಮುಕ್ತಾಯ ಆಯ್ತು. ಅಂದ್ರೆ ಇನ್ನ ನಾವು ಭಕ್ತಿ ಭಾವದಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇದನ್ನ ನಾವು ಭಕ್ತಿ ಭಾವದಿಂದ ಯಾವ ಅಪರಾಧಗಳಿಲ್ಲದೆ ನಾವು ಉಚ್ಚರಿಸಿದ್ರೆ ಇದರ ಮತ್ತೆ ಪರಿಣಾಮ, ಇದರ ಒಂದು ಶಕ್ತಿ ಏನಿರ್ಬೋದು ಇಲ್ಲ. ಅದೇ ರೀತಿಯಲ್ಲಿ ಶ್ರವಣ ಮಾಡೋ ವಿಧಾನ, ನಾವು ಏನೋ ಒಂದು ಆಕ್ಚುಲಿ ಶ್ರವಣ ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಯಭದ್ರಾಣಿ ವಿಧುನೋತಿ ಸತಾ. ಸೊ ಹೇಳೋದು, ನಾವು ಕೃಷ್ಣ ವಿಷಯವನ್ನು ಭಗವದ್ಗೀತೆಯನ್ನು ಆಲಿಸೋದು, ಭಾಗವತವನ್ನು ಆಲಿಸೋದು, ಅದು ಮಾಡೋದೇ ಒಂದು ಪುಣ್ಯ ಚಟುವಟಿಕೆ. ಆ ಭಕ್ತಿಯ ಪುಣ್ಯ ಚಟುವಟಿಕೆಯಿಂದ ಎಲ್ಲ ನಮ್ಮ ಹೃದಯದಲ್ಲಿರೋ ಮಾಲಿನ್ಯ ಹೋಗುತ್ತೆ. ಆದ್ರೆ ಇದನ್ನು ಕೂಡ ನಾವು ಇನ್ನ ಹೆಚ್ಚು ರೀತಿಯಲ್ಲಿ ತುಂಬಾ ಉತ್ಸಾಹದಿಂದ, ತುಂಬಾ ಜಾಗರೂಕತೆಯಿಂದ ನಾವು ಶ್ರವಣ ಮಾಡಿದ್ರೆ ಇದರ ಪರಿಣಾಮ ನಮಗೆ ಕೃಷ್ಣನಿಗೆ ನಮಗೆ ಇರುವ ಭಾವ ಇದು ಪ್ರೀತಿ, ಆ ಭಕ್ತಿ ಭಾವ ಅದು ನಮಗೆ ಉದ್ಭವ ಆಗುತ್ತೆ, ಕೃಷ್ಣ ಪ್ರೇಮ ಉದ್ಭವ ಆಗುತ್ತೆ. ಅದು ನಿಜವಾದ ಲಾಭ, ಭಕ್ತಿಯ ಲಾಭ. ಈ ಕರ್ಮ ಅನ್ನೋದು ಇದು ಹಾಗೆ ಆಟೋಮ್ಯಾಟಿಕ್ ಆಗಿ ಒಂದು ಮೊದಲ ಹಂತಗಳಲ್ಲಿ ನಮಗೆ ಇದು ಹೋಗ್ಬಿಡುತ್ತೆ. ಸೊ ಇಲ್ಲಿ ಸಿದ್ಧರು ಹೇಳ್ತಾ ಇರೋದು ಈ ರೀತಿ, ಆನೆ ಆ ಕಾಡಿಗಿಚ್ಚಿನಿಂದ ಅದು ಪಾರಾಗೋದಕ್ಕೆ ಆ ನೋವಿಗೆ ಅದು ನೀರಿನಲ್ಲಿ ಪ್ರವೇಶಿಸಿದ ಹಾಗೆ ನಾವು ಸದಾ ನಿನ್ನ ಚಿಂತನೆಯಲ್ಲಿ, ನಿನ್ನ ಇದರಲ್ಲಿ ಮಗ್ನವಾಗಿದ್ದೇವೆ, ಅಮೃತದಲ್ಲಿ ಮಗ್ನವಾಗಿದ್ದೇವೆ. ಸೊ ಕೃಷ್ಣ ಕಥೆ ಇದೆ, ಮತ್ತೆ ಗ್ರಾಮ್ಯ ಕಥೆ ಇದೆ. ಸೊ ಕೃಷ್ಣನ ವಿಷಯ ಬಿಟ್ರೆ ಬೇರೆದೆಲ್ಲ ಜಗತ್ತಿನಲ್ಲಿ ನಾವೇನ್ ಕೇಳ್ತಾ ಇದೆ ಅದೆಲ್ಲವೂ ನೀವು ಗ್ರಾಮ್ಯ ಕಥೆ ಅಂದ್ರೆ ಅದು ಏನ್ ಹೇಳೋದು, ಅದು ಒಂದು ಊರಿನ ಕತೆ. ಇವಾಗ ಎಲ್ಲರೂ ಸೇರಿದಾಗ ನಾವು ಮಾತಾಡ್ತೀವಿ, ಒಂದು ಫಂಕ್ಷನ್ ಸೇರ್ತೇವೆ, ಸೇರಿದ್ಮೇಲೆ ಸೊ ಅಲ್ಲೇನಾಯ್ತು, ಆ ರಾಜಕೀಯ ಏನಾಯ್ತು, ನಿಮ್ಮ ಕುಟುಂಬದಲ್ಲಿ ಏನಾಯ್ತು, ನಿಮ್ಮ ಸ್ನೇಹಿತರು ಏನ್ ಮಾಡಿದ್ರು, ಇಲ್ಲ ಇದೇ ಅವ್ರು ಹೇಳಿದ್ದು ಇವ್ರು ಹೇಳಿದ್ದೇನೋ. ಸೊ ಇದು ನಾವು ಶ್ರೋತವ್ಯಾಧಿನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ, ಈ ತರ ಸಾವಿರಾರು ವಿಷಯಗಳಿದೆ ಭೌತಿಕ ಜಗತ್ತಿನಲ್ಲಿ. ಆದ್ರೆ ಭಕ್ತಿಯಲ್ಲಿ ನಾವು ಇದನ್ನ ಕಡಿಮೆ ಮಾಡಿ 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 ಚೈತನ್ಯ ಮಹಾಪ್ರಭು ಹೇಳೋದು, ಗ್ರಾಮ್ಯ ಕಥೆ ನ ಶುನಿಬೆ ನ ಕಹಿಬೆ. ಗ್ರಾಮ್ಯ ಕಥಾ ಈ ರೀತಿಯ 1008 ವಿಷಯ ಇದೆ ಜಗತ್ತಿನಲ್ಲಿ, ಇದನ್ನೆಲ್ಲ ನಾವು ಕಡಿಮೆ ಮಾಡ್ಬೇಕು. ಇದರಿಂದ ಹೇಗಂದ್ರೆ ಇದಕ್ಕೆ ಹೇಳ್ತಾರೆ, ಹೇಗೆಂದ್ರೆ ಇದರ ಮಾತಾಡೋದು, ಇದನ್ನ ಕೇಳೋದು ನಮ್ಗೆ ಹೇಗಂದ್ರೆ ಒಂದು ಕಪ್ಪೆ ಏನ್ ಮಾಡುತ್ತೆ, ಅದು ವಟ 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 ಅಂತ ಅದು ಹೇಳ್ತಾ ಇರುತ್ತೆ. ಅದಕ್ಕೆ ಅದರ ರೀತಿಯಲ್ಲಿ ಅದು ಶಬ್ದ ಮಾಡುತ್ತೆ, ಅದು ಇದು ಹೇಳುತ್ತದೆ, ಅದರ ಶಬ್ದ ಇದೆ.
ಅದು ಶಬ್ದ ಮಾಡೋದ್ರಿಂದ ಏನಾಗುತ್ತಂತೆ, ಹಾವು ಗೊತ್ತಾಗುತ್ತೆ ಹಾವಿಗೆ ಎಲ್ಲಿದೆ ಈ ಕಪ್ಪೆ ಅಂತ. ಸೊ ಅದು ಬಂದು ಅದನ್ನ ಕಪ್ಪೆನ ಇಟ್ಕೊಂಡುತ್ತೆ. ಅದೇ ರೀತಿಯಲ್ಲಿ ನಾವು ಕೃಷ್ಣ ಕಥೆ ಹೇಳಲೆ ನಮ್ಮ ನಾಲಿಗೆನ ನಾವು ಬೇರೆದೆಲ್ಲ ಹೇಳ್ತಾ ಇದ್ರೆ, ಬೇರೆದೆಲ್ಲ ಮಾಡ್ತಾ ಇದ್ರೆ ನಮಗೆ ಈ ಮೃತ್ಯು ಪುರುಷ ಇದು ನಮಗೆ ಬೇಗನೆ ಬಂದು ನಮ್ಮನ್ನು ತೆಗೆದುಕೊಂಡು. ಸೊ ಅದಕ್ಕೆ ನಾವು ನಮ್ಮ ನಾಲಿಗೆಯನ್ನು, ನಮ್ಮ ಇದನ್ನು ಈ ಕಪ್ಪೆ ರೀತಿಯಲ್ಲಿ ನಾವು ಉಪಯೋಗಿಸಬಾರ್ದನ್ನ, ಅದನ್ನು ನಾವು ಕೃಷ್ಣ ನಾಮವನ್ನು ಹೇಳ್ಬೇಕು, ಕೃಷ್ಣನ ಬಗ್ಗೆ ಮಾತಾಡ್ಬೇಕು, ಚರ್ಚೆ ಮಾಡ್ಬೇಕು, ನಾವು ಕೃಷ್ಣ ವಿಷಯದಲ್ಲಿ ತೊಡಗಿಸ್ಬೇಕು ನಾವು. ನಮ್ಮ ನಾಲಿಗೆ ಆಗ್ಬೋದು, ನಮ್ಮ ಕಿವಿಗಳು ಅಷ್ಟೇ. ಕಿವಿಗಳು ಕೂಡ ಹೋಲಿಕೆ ಮಾಡೋದು, ಕಿವಿಗಳು ಇಲ್ಲ ಅಂದ್ರೆ ಯಾವ ಕಿವಿಗಳಲ್ಲಿ ಭಗವಂತನ ಇದರ ವಿಷಯವನ್ನು ಹಾಕೊಳ್ಳೋದಿಲ್ಲ ನಾವು, ಆ ಕಿವಿಗಳು ಒಂದು ಇದರಲ್ಲಿ ಹೊರಗೆ ಒಂದು ಫೀಲ್ಡ್ ಜಮೀನಿನಲ್ಲಿ ಇರುವ ಏನದು ಹುತ್ತಗಳು ಇದ್ದಾಗ. ಸೊ ಹುತ್ತಗಳಲ್ಲಿ ಏನಿರುತ್ತೆ, ಹಾವಿರುತ್ತೆ. ಸೊ ಅಲ್ಲಿ ಹಾಕಿದ್ರೆ ಏನಾಗುತ್ತೆ, ಅಲ್ಲಿ ಕೈ ಅಲ್ಲೋ ಯಾವುದೊಂದು ವಿಷ ಹಾವಿದ್ರೆ ಅದು ಒಂದು ಕ್ಷಣ ಕೊಡೋದು ನಮ್ಗೆ ಸಾವಾಗುತ್ತೆ. ಸೊ ಅದೇ ರೀತಿಯಲ್ಲಿ ಹೇಳ್ತಾರೆ, ಇದೆಲ್ಲವೂ ಈ ಕಿವಿಗಳಿರೋದು ಭಗವಂತನ ಕೊಟ್ಟಿರೋದು, ಈ ಭಗವಂತನ ವಿಷಯವನ್ನು ಕೇಳೋದಕ್ಕೆ, ಅವನ ನಾಮವನ್ನು ಕೇಳೋದಕ್ಕೆ. ಅದೇ ರೀತಿಯಲ್ಲಿ ಅವನ ನಾಲಿಗೆ ಕೊಟ್ಟಿರೋದು ಅವನ ನಾಮವನ್ನು ಹೇಳೋದಕ್ಕೆ, ಅವನ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ, ತಿಳ್ಕೊಳ್ಳಿಕ್ಕೆ, ಇದಕ್ಕೆ ಇರೋದು ಈ ನಾಲಿಗೆ ಮತ್ತೆ ಕಿವಿ. ಇಲ್ಲ ಅಂದ್ರೆ ನಮಗೆ ಇದು ನಮಗೆ ಮೃತ್ಯು ಬರ್ತಾ ಇದೆ, ಮೃತ್ಯು ಹತ್ತಿರ ಬರ್ತಾ ಇದೆ. ಸೊ ನಾವು ಇದನ್ನು ಮಾನವ ಜನ್ಮ ಸಿಕ್ಕಿದೆ ನಮಗೆ. ಸೊ ಇಲ್ಲಿ ಸಿದ್ಧ ಪುರುಷರು ಹೇಳಿದಾಗೆ, ಪ್ರಹ್ಲಾದ್ ಮಹಾರಾಜರು ಕೂಡ ಹೇಳಿದಾಗೆ, ನಾವು ಏನು ಭಯ ಇಲ್ಲದೆ ನಿರಾತಂಕವಾಗಿ ನಾವಿರೋದಕ್ಕೆ ನಮಗೆ ಕೊಟ್ಟಿರೋದು ಭಗವಂತನ ಭಕ್ತಿ ಕಾರ್ಯದಲ್ಲಿ ನಾವು ಮಗ್ನರಾಗಬೇಕು. ಸೊ ಭಗವಂತನ ಭಕ್ತಿ ಕಾರ್ಯದಲ್ಲಿ ಸುಲಭವಾಗಿ ನಾವು ಮಗ್ನರಾಗಬಹುದು. ಈಗ ಏನ್ ದೊಡ್ಡದಲ್ಲ. ಶ್ರೀಲ ಪ್ರಭುಪಾದ ಹೇಳೋದು 16 ಸುತ್ತು ಜಪ ಮಾಡಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದನ್ನು ನಾವು ಜಪಿಸ್ಬೇಕು ನಾವು ಕನಿಷ್ಠ. ಸೊ ಇನ್ನ ಹೆಚ್ಚು ಮಾಡಿದ್ರೆ ಒಳ್ಳೇದು. ಮತ್ತೆ ಈ ಗ್ರಂಥಗಳಿದೆ, ಈ ಶ್ರೀಮದ್ ಭಾಗವತ, ಭಗವದ್ಗೀತಾ, ಕೃಷ್ಣ ಕಥೆ ಇದು. ಸೊ ಇದನ್ನ ಎಷ್ಟು ಸಲ ಇದನ್ನ ಓದಿದ್ರು, ಎಷ್ಟು ಸಲ ಕೇಳಿದ್ರು ನಮಗೆ, ನಾವು ಮತ್ತೆ ಸಲ ಓದ್ಬೋದು ಇದನ್ನ. ಇದ್ರಲ್ಲಿ ನಮ್ಗೆ ಬೇಸರ ಆಗೋದಿಲ್ಲ ನಮ್ಗೆ. ಸೊ ಇದು ನಾವು ಇದರಲ್ಲಿ ಮಗ್ನವಾಗೋಣ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಸೇರಿಸ್ತೀರಾ ಅಂದ್ರೆ, ಏನಾದ್ರು ಹೇಳ್ತೀರಾ ಅಂದ್ರೆ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ.